ಅಂಬರು ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮದಿಗೆ ಕೈ ಮುಗಿದು ಅಂಬುಜಾಸನ ಪಾದಾಂಬುಜಕ್ಕೆ ಪಡ ಮಾಡುತ್ತವರಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ವಿರಾಟ ಮಹಾರಾಜನ ಬಂದಂತ ಕಾರ್ಯ ಮತ್ಸ್ಯನಗರಿ ಭೂಪಾಲನಿಗೆ ಜಯವಾಗಲಿ, ವಿರಾಟರಾಯನಿಗೆ ಶ್ರೇಯಸ್ಸಾಗಲಿ ಎನ್ನುವ ಹಾಗೆ ಎಲ್ಲವರ ಧ್ವನಿಯು ಒಂದಾಗಿ ಕರೆಗೊಡುತ್ತಾ ಇದೆ ಎನ್ನುವಾಗ ಒಂದು ಅರ್ಥದಲ್ಲಿ ನಮಗೆ ಅಭಿಮಾನವೂ ಆಗುತ್ತದೆ, ಸಂತೋಷವೂ ಆಗುತ್ತದೆ. ಇಷ್ಟೆಲ್ಲ ಹೊಗಳಿಕೆಯನ್ನು, ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ಘೋಷವಾಕ್ಯದ ಮೂಲಕವಾಗಿ ನಾ ಕೇಳಿದ್ದೇನೆ ಅಂತಾದ್ರೆ ಬರಿಯ ನನ್ನ ಸಾಧನೆಯೂ ಅಲ್ಲ, ನನ್ನ ತಲೆಗೆ ಕಿರೀಟವನ್ನಿಟ್ಟಂತಹ ನನ್ನ ಹಿಂದಿನವರ ಸಾಧನೆಯೂ ಅಲ್ಲ. ಇದು ಒಂದರ್ಥದಲ್ಲಿ ನನ್ನ ಎರಡನೆಯ ಮದುವೆಯೇ ನನಗೆ ಸಾರ್ಥಕವಾದ ಜೀವನವನ್ನು ಕರುಣಿಸಿತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಾಲಕ್ಕೆ ವಿರಾಟನಗರ, ಮತ್ಸ್ಯನಗರ ಎನ್ನುವುದು ಹೇಗಿತ್ತು, ಬದುಕುವುದಕ್ಕೆ ಕಷ್ಟ ಎನ್ನುವ ಸ್ಥಿತಿ ಇತ್ತು. ಎಲ್ಲರೂ ಸಮೃದ್ಧರಾಗಿರ್ಲಿಲ್ಲ, ಶ್ರೀಮಂತಿಕೆ ಎನ್ನುವುದು ನಮ್ಮಲ್ಲಿಗೆ ಬಂದದ್ದಿಲ್ಲ. ಆದ್ರೆ ಇಂದು ಹಾಗಲ್ಲ. ನನ್ನ ಎರಡನೆಯ ಮದುವೆಯ ಆನಂತರದಲ್ಲಿ ನಾವೆಲ್ಲವರು ಸಂಭ್ರಮದಿಂದ ತುಂಬಿ ತುಳುಕುವ ರೀತಿಯಲ್ಲಿ ಆಗಿ ಹೋಯಿತು. ಸ್ವಾಮಿ, ಸುರಥೆ ಎನ್ನುವವಳನ್ನು ನಾನು ಈ ಪೂರ್ವದಲ್ಲಿ ಮದುವೆಯಾಗಿದ್ದೆ. ಶ್ವೇತ ಶಂಕರ್ ಎನ್ನುವಂತಹ ಇಬ್ಬರನ್ನು ಮಕ್ಕಳನ್ನು ಪಡೆದೆ.
ಹುಟ್ಟಿದವರು ಮಕ್ಕಳಾದ್ರೆ ಹೊರತು ನನ್ನ ಆತ್ಮವನ್ನು ಉತ್ಕರ್ಷಗೆ ಕೊಂಡು ಹೋಗುವಲ್ಲಿ ಅವರ ಸಾಧನೆಯನ್ನು ಸಾಕಾಗ್ಲಿಲ್ಲ. ಬಂದ ಮಡದಿಯೂ ಅಷ್ಟೇ ನನ್ನ ಮಡದಿಯಾಗಿ ಹೋದಳೆ ಹೊರತು ನನ್ನ ಮನದ ಇಂಗಿತವನ್ನು ಪೂರ್ಣಗೊಳಿಸುವಲ್ಲಿ ಅವಳು ಸಫಲರಾಗಲಿಲ್ಲ ಎನ್ನುವ ಕಾರಣದಿಂದ ನನ್ನನ್ನು ಮದುವೆಯಾಗಬೇಕು ಅಂತ ನಾನು ಆಶಿಸಿದೆ. ಹಾಗಾಗಿಯೇ ಕೇಕಯನೆಂಬ ಸೂತರಾಜನ ಮಗಳಾದ ಸುದೇಶ್ನೆ ಎನ್ನುವವಳನ್ನು ನಾನು ವೈಭವದಿಂದ ಮದುವೆಯಾದೆ. ಮದುವೆಯಾದದ್ದೇ ನೋಡಿ ಸ್ವಾಮಿ, ಭಾಗ್ಯದ ಬಾಗಿಲೆಂದರೇಯಿತು. ದೇವತೆಗಳೇ ಒಮ್ಮೆಗೆ ಹೂವಳಗೆರೆದ್ರು ಎನ್ನುವ ಹಾಗೆ, ನನ್ನ ಭುಜಗಳ ಹಾಗೆ, ನನ್ನ ಶಕ್ತಿಯ ಹಾಗೆ, ಪುರದ ವೈಭವದ ಹಾಗೆ ಬಂದು ಸೇರಿದವನು ನನ್ನ ಎರಡನೆಯ ಹೆಂಡತಿಯ ತಮ್ಮನಾದ ಕೀಚಕ ಎನ್ನುವವನು. ಬಂದವನೇ ತನ್ನದ್ದಾದಂತಹ ಬಾಹುಬಲದ ಮೂಲಕವಾಗಿ ಸೇನಾಪತಿಯಾಗಿದ್ದಾನೆ. ಬಂದು ಸೇರಿದ ಮೇಲೆ ನಾವು ಆರಂಭ ಮಾಡಿದ್ದು ಕೇವಲ ಇಲ್ಲಿ ಇದ್ರೆ ಸಾಕಾಗುವುದಿಲ್ಲ, ಸ್ವಲ್ಪ ಪುರ ಸುತ್ತಬೇಕು ಅಂತ. ಹೋದ ವೇಳೆಯಲ್ಲಿ ಒಂದಷ್ಟು ಊರನ್ನು ಸೂರೆಗೊಂಡೆವು, ಬೇಕಾದ ಸಂಪತ್ತನ್ನು ಸಂಪಾದಿಸಿದೆವು. ವೈಭವದಿಂದ ಆಳ್ವಿಕೆಯನ್ನು ಅವನ ಮೂಲಕವಾಗಿ ನಾನು ಮಾಡುವುದಕ್ಕೆ ಸಾಧ್ಯವಾಯಿತು. ಇಂದಿಗೆ ವಿರಾಟ ಎನ್ನುವ ಹೆಸರು ಎಲ್ಲವರ ಎದೆಯಲ್ಲಿಯೂ ಕೂಡ ಸ್ವಲ್ಪ ನಡುಕವನ್ನು ಉಂಟು ಮಾಡುವ ಹಾಗೆ ಮಾಡಿದೆ ಅಂತಾದ್ರೆ ಅದು ನನ್ನ ಭಾವನ ಕೊಡುಗೆ. ವಿಚಾರ ಅದಲ್ಲ. ಎಂದಿನ ಹಾಗೆ ಓಲಗಸ್ತರಾದ ವೇಳೆಯಲ್ಲಿ ಬಂದ ಚರಣೋರ್ವ ಆಡಿದ್ದಾನೆ. ಬಾಗಿಲಲ್ಲಿ ಯಾರೋ ನನ್ನ ಕಾಯ್ತಾ ಇದ್ದಾರೆ. ಅವನನ್ನು ಕರೀಲಿಕ್ಕೆ ಹೇಳಿದ್ದೇನೆ, ಬರ್ಲಿಕ್ಕೆ ಹೇಳಿ. ತದ್ವಿಪ್ರನಗರಿಗೆ ವಿನಿಮಿತನಾಗಿ ಭಕ್ತಿಯಲ್ಲಿ ಮಲ್ಲಿಸುತ್ತ ಕರುಣಾಳು ನೀವೆಮ್ಮ ಪುರಕ್ಕೆ ವಿಜಯು ನಾನೊಮ್ಮೆ ಬೆರಗಾಗಿ ಹೋದದ್ದು. ಯಾಕೋ? ಕಡಲನ್ನು ಉಕ್ಕೇರಿಸಬಹುದಾದ ಚಂದ್ರಮನ ತೆರದಾದ ಮೊಗದ ಕಾಂತಿ ಒಂದಾದ್ರೆ ಅಲ್ಲ, ಜ್ಞಾನವನ್ನು ಒದಗಿಸಬಲ್ಲ ಕರ್ಮಸಾಕ್ಷಿಯಾದ ಸೂರ್ಯನಾರಾಯಣೆ ತನ್ನ ಅಂಶವನ್ನು ಹೊಂದಿ ಧರೆಗಿಳಿದು ಬಂದರೋ ಎನ್ನುವ ಹಾಗೆ ಮುಖದ ಕಾಂತಿಯುಕ್ತವಾದ ಭಾವದಿಂದ ನನ್ನ ಎಡೆಗೆ ಬಂದಾಗ ಏರಿದ ಪೀಠವಾದರೂ ಸಣ್ಣದಾಯಿತು ಎನ್ನುವ ಹಾಗೆ ಒಮ್ಮೆಗೆ ಎದ್ದು ನಿಮ್ಮ ಮುಂಭಾಗದಲ್ಲಿ ಕಾಣಿಸಿದೆ. ಪದತಲಕ್ಕೆ ನನ್ನ ವಿನಯದಿಂದಲೇ ಕರವನ್ನು ಜೋಡಿಸಿ ತಲೆಯನ್ನು ತಗ್ಗಿಸಿದವನಿದ್ದೇನೆ. ಶುಭವಾಗಲಿ ಸ್ವಾಮಿ. ಈ ಮೊದಲು ಈ ಮುಖವನ್ನು ನಾನು ಕಂಡದ್ದಿಲ್ಲ, ಹಿಂದೆ ನೋಡಿದ ನೆನಪು ನನಗಿಲ್ಲ, ಇರ್ಲಿಕ್ಕಿಲ್ಲ. ನಿಮ್ಮನ್ನು ನೋಡುವಾಗ ವೇದವಿದರಿದ್ದೀರಿ, ಜ್ಞಾನಿಗಳಿದ್ದೀರಿ, ಮಹತ್ವವಾದ ಸಾಧನೆಯನ್ನು ಗೈದವರಿದ್ದೀರಿ ಎನ್ನುವುದು ಮುಖದ ಭಾವದಿಂದಲೇ ತಿಳಿಯುವುದಕ್ಕಾಗುತ್ತದಂತೆ. ಕೆಲವು ಬಾರಿ ಹೇಳುವುದುಂಟು, ಹೇಗೆ ಮನೆಯೊಡೆಯನ ಸಂಸ್ಕಾರವನ್ನು ನೋಡಬೇಕು ಅಂತಾದ್ರೆ ಮನೆಯ ಅಂಗಳವನ್ನು ನೋಡಿದ್ರೆ ಸಾಕಾಗುತ್ತದೆ, ಯಜಮಾನನ ಸಂಸ್ಕಾರ ಏನು ಅಂತ ನೋಡಬೇಕು ಅಂತಾದ್ರೆ ಆಳನ್ನು ನೋಡಿದ್ರೆ ಸಾಕಾಗುತ್ತದೆ. ಮನಸ್ಸಿಗೆ ಮುಖ ಎನ್ನುವುದು ಕನ್ನಡಿಯಂತೆ, ನಿಜ. ಮುಖದ ಭಾವವೇ ತಿಳಿಸುತ್ತದೆ ಅಂತರಂಗದಲ್ಲಿ ಇವನೇನು ಎನ್ನುವುದನ್ನು.
ನೀವು ಆಂತರಂಗಿಕವಾಗಿ ಶುದ್ಧರಿದ್ದೀರಿ ಎನ್ನುವುದು ನಿಮ್ಮ ಮುಖಭಾವದಿಂದ ತಿಳಿದ್ರು. ನಿಮ್ಮ ಇನ್ನೊಂದು ಚರ್ಯೆಯಲ್ಲಿ ನೋಡಿದ್ರೆ ಮಹಾಬ್ರಾಹ್ಮಣರ ಹಾಗೆ ನೀವಿದ್ದೀರಿ, ಬ್ರಾಹ್ಮಣೋತ್ತಮರಿದ್ದೀರಾ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಹೇಳಿದ್ರೆ ಒಂದು ಗೋಮಾತೆಯನ್ನು ತೋರಿಸ್ತಾರೆ, ಹೆತ್ತ ತಾಯಿಯನ್ನು ಮತ್ತೊಬ್ಬರು ತೋರಿಸಿದ್ರೆ ಭೂಮಿಯಲ್ಲಿ ದೇವರು ಅಂತ ಯಾರು ಅಂತ ಹೇಳಿದ್ರೆ ಭೂಸುರರು, ಬ್ರಾಹ್ಮಣರು. ಬ್ರಾಹ್ಮಣ ದೇವರಾದ ನೀವು ಈ ಕಡೆಗೆ ವಿಜಯಂಗೈಯುವುದಕ್ಕೆ ಕಾರಣ ಏನು ಅಂತ ತಿಳಿಯಲಿಲ್ಲ. ನನ್ನನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಬಂದಿರೆ, ಅಲ್ಲ ಬೇರೆಲ್ಲಿಗಾದ್ರೂ ಹೋಗುವವರು ನನ್ನನ್ನು ಕಂಡು ಮಾತಾಡಿಸಿ ಹೋಗುವ ಅಂತ ಬಂದಿರೆ, ನಿಮಗೆ ಏನಾಗಬೇಕು, ನನ್ನ ಸೇವೆ ಏನು ಬೇಕು ಹೇಳಬೇಕು. ಅವತರಿಸಿ ಮಗೆ ಸಲ್ತರಣೆ ದೊರಕಿತದರಿಂದಲೀ ಪುರಕ್ಕೆ ಪರವಾದೆ ಮಗೆ, ದೊರಕಿತದರಿಂದಲೀ ಪುರಕ್ಕೆ ಪರವಾದೆ ಮಗೆ. ನರರು ಕಂಕನಲಿನುತ ಕರೆಯುವನು ಅವನಿ ಪತಿಯಾಗಿ. ಸಂತೋಷವಾಯಿತು. ನಿನ್ನ ಪುರಕ್ಕೆ ಆಗಮಿಸಿದೆ, ನಿನ್ನ ಆಸ್ಥಾನವನ್ನು ಪ್ರವೇಶ ಮಾಡಿದೆ, ನಿನ್ನ ಆದರ ಆತಿಥ್ಯವನ್ನು ಕಂಡು ಸಂತೋಷಗೊಂಡೆ. ಸ್ವಾಮಿ, ಕೊಟ್ಟದ್ರಲ್ಲಿ ಕಡಿಮೆಯಾಗಿರಬಹುದು, ಒಡಲಿಗೆ ಹಾಕಿಕೊಳ್ಳಬೇಕು. ನೀವು ಕೊಟ್ಟದ್ರಲ್ಲಿ ತೃಪ್ತಿ ಪಡುವ ಸ್ವಭಾವದವ ನಾನು. ಹಾಗೆಂದು ಬಂದಂತ ನನ್ನನ್ನು ನಾನಾ ವಿಧದಿಂದ ನೀನು ವಿಚಾರಣೆಗೊಳಪಡಿಸಿದವ ನೀನು. ಸದ್ಯದ ಸ್ಥಿತಿಯನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯವೇ ಹೌದು. ಹೌದು. ಏನು ಸ್ವಾಮಿ ಅದು? ಒಂದು ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಜೊತೆಯಲ್ಲಿದ್ದವ ನಾನು. ಓಹೋ, ಏನು ಮಾಡೋಣ, ಅವರಿಗೆ ವನವಾಸವಾಗಿ ಹೋಯಿತು. ಕೇಳಿದ್ದೇನೆ. ಸತ್ಯವಂತರಿಗೆ ಧರ್ಮಿಷ್ಠರಿಗೆ ಅಲ್ಲಿ ಇರುವುದಕ್ಕೆ ಅವಕಾಶ ಇಲ್ಲಂತೆ. ಇನ್ನು ಅವರು ಹೋದ ಬಳಿಕ ನಾನಲ್ಲಿ ಇದ್ದೇನು ಪ್ರಯೋಜನ? ಹಾಗೆಂದು ಅವರು ವನವಾಸದ ದೀಕ್ಷೆಯನ್ನು ಹಿಡಿದು ಹೊರಟು 12 ವರ್ಷಗಳು ಕಳೆದು ಹೋಯಿತು. ಹಾಗೆಂದು ನಾನು ಕೂಡ ಎಲ್ಲ ದೇಶಗಳನ್ನೆಲ್ಲ ಸುತ್ತಿ ಈ ಕಡೆಗೆ ಬಂದವನಿದ್ದೇನೆ. ಒಂದು ಲೆಕ್ಕ ಪ್ರಕಾರ ಹೇಳಲಿಕ್ಕೆ ಹೋದ್ರೆ ನಾನು ಓರ್ವ ದೇಶಾವರಿ ಬ್ರಾಹ್ಮಣ ಅಂತ ಹೇಳಿದ್ರು ಅಪರಾಧ ಆಗ್ಲಿಕ್ಕಿಲ್ಲ. ನಿಂತಲ್ಲಿ ನಿಂತ್ರೆ ಏನಾಗುತ್ತದೆ ಹೇಳಿ? ಅದಷ್ಟೇ. ನಿಮ್ಮಂತ ಜ್ಞಾನಿಗಳು ಸುತ್ತಾಡ್ತಾ ಇರಬೇಕು. ನಿಜ. ಎಷ್ಟು ಸುತ್ತಾಡ್ತೀರಿ ಅಷ್ಟು ಸಂಗ್ರಹ ಮಾಡ್ಲಿಕ್ಕೆ ಬರ್ತದೆ. ಹೌದು. ಹಾಗೆಂದು ನನ್ನನ್ನು ಕಂಕಭಟ್ಟ ಎಂಬುದಾಗಿ ಎಲ್ಲರೂ ಸಂಬೋಧಿಸಿ ಕರೆಯುತ್ತಾ ಇದ್ದಾರೆ. ಅಯ್ಯ, ನಿನ್ನ ಪುರವನ್ನು ಪ್ರವೇಶ ಮಾಡಿದ ಬಳಿಕ ಮತ್ತೇನನ್ನು ನಾನು ಅಪೇಕ್ಷೆ ಪಡ್ತಾ ಇಲ್ಲ. ಏನು ಸೇವೆಯಾಗಬೇಕು ಅಂತ ಹೇಳಿದ್ರೆ, ಏನು ದಾನ ಬೇಕು ಅಂತ ಕೇಳಿದ್ರೆ, ಏನು ದಕ್ಷಿಣೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ತತ್ಕ್ಷಣದಲ್ಲಿ ನಾವು ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೆ. ಮಹಾರಾಜನಲ್ಲಿ ಬೇಕಾದಷ್ಟು ಇರಬಹುದು, ಯಾಚಿಸಿದಷ್ಟು ಕೊಡಬಹುದು, ಆದರೆ ಆ ಉದ್ದೇಶ ನನ್ನದಲ್ಲ. ಸದ್ಯದ ಸ್ಥಿತಿಯಲ್ಲಿ ನನಗೆ ಆಶ್ರಯವಿಲ್ಲ. ಸನ್ನಿಧಾನದಿಂದ ಈ ಬಡಪಾಯಿಗೆ ಒಂದು ಆಶ್ರಯ ಸಿಕ್ಕಿತ್ತು ಅಂತ ಆದ್ರೆ ಇಲ್ಲಿ ನಾನು ಇರಬಹುದು. ವಿರಾಟ ಮನದಿ ಏನಲು ಕೇಳ್ದು ವಿರಾಟ ಮನದಿ ಅನುಮಾನವೇ ಎನ್ನ ಮನೆಯೊಳಿಯುವುದೆಲ್ಲ ಅನುಮಾನವೇ ಎಲ್ಲ ಮನೆಯೊಳಿಯುವುದೆಂದ ವಿರಾಟ. ಜ್ಞಾನಿಯಾದವನಿಗೆ ಕಲೆಯಲ್ಲಿ ಕಲಾವಿದನಾದವನಿಗೆ
ರಾಜಾಶ್ರಯ ದೊರೆಯಿತು ಅಂತಾದ್ರೆ ಅವನಿಂದ ಸಮಾಜಕ್ಕೆ ಬಹುವಾದ ಕೊಡುಗೆಯೂ ಸಿಗುತ್ತದೆ. ಹೌದೌದು ಸ್ವಾಮಿ, ಸಂಚಾರಿಯಾಗಿ ಬದುಕಿದ ನೀವುಗಳು ಈ ಕಾಲಕ್ಕೆ ರಾಜಾಶ್ರಯ ಬೇಕು ಎನ್ನುವ ಹಾಗೆ ನನ್ನ ಮನೆಗೆ ಬಂದ್ರಲ್ಲ, ಉಂಟೋ ಇಲ್ವೋ ಗೊತ್ತಿಲ್ಲ. ಸಂತೋಷ ನನಗೆ. ಅದಕ್ಕೆ ಯಾಕೆ ಕೊಡುವ ಕೈಗಳು ವಿರಾಟನದ್ದು ಅಂತ ಎನ್ನುವುದು ಒಂದು ಜಗದ್ವಿಖ್ಯಾತಿ ಆಯಿತೋ ಇಲ್ವೋ ಈ ಕಾಲಕ್ಕೆ? ಸತ್ಯವೇ. ನಮಗ ಆ ಸಂತೋಷ ಉಂಟು. ಆಗಲಿ. ಕೇವಲ ಪಡೆಯುವುದರಿಂದ ಸಂತೋಷ ಅಲ್ಲ, ಕೊಡುವುದರಲ್ಲಿ ನೀವು ಸಂತೋಷವನ್ನು ಹೊಂದಬೇಕಂತೆ ಮನುಷ್ಯನಾದವರು. ನಿಜ. ಈ ಕಾಲಕ್ಕೆ ರಾಜಾಶ್ರಯ ಬೇಕು ಅಂತ ನೀವು ಬಂದವರಿಗೆ ಹಿಂದೆ ಇಲ್ಲೇ ಬಿಡ್ತೇನೆ ಅಂತ ಭಾವಿಸಬೇಡಿ ಸ್ವಾಮಿ. ಮತ್ತೆ ನೀವು ನನ್ನ ಮನೆಯಲ್ಲೇ ಇರಬೇಕು, ಇನ್ನೆಲ್ಲಿಗೂ ಹೋಗುವುದಕ್ಕೆ ಇಲ್ಲ. ಸಂಚಾರವನ್ನು ಇಲ್ಲಿಗೆ ನಿಲ್ಲಿಸಿ. ಹಾಗಾದ್ರೆ ನನ್ನ ಸದ್ಯದ ಸಂಚಾರಕ್ಕೆ ವಿರಾಮ ಕೊಡುತ್ತೇನೆ. ನಿಮಗೆ ತಿರುಗಾಟ ಇನ್ನು ಬೇಡ ಸ್ವಾಮಿ, ತಿರುಗಾಟ ಸಾಕು. ಮನೆಯಲ್ಲಿ ಇರಿ. ಎಲ್ಲೆಲ್ಲಿ ಮನೆ ಅಂತ ಹುಡುಕು. ಈ ಅರಮನೆಯಲ್ಲಿ. ಅರಮನೆಯನ್ನೇ ನಿಮ್ಮ ಮನೆಯನ್ನಾಗಿಸಿಕೊಳ್ಳಿ. ಇಲ್ಲೇ ಇದ್ದುಕೊಂಡು ರಾಜಕೀಯವಾಗಿ ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ನೀವು ಹೇಳಿದ್ದನ್ನು ಕೇಳುವುದಕ್ಕೆ ವಿರಾಟನ ತಲೆ ಯಾವಾಗಲೂ ಸದಾ ಬಗ್ಗುತ್ತದೆ, ಬಾಗುತ್ತದೆ. ಅಯ್ಯೋ, ಪಾಂಡವರ ಬಳಿ ಇದ್ದು ರಾಜಕೀಯದ ಬಗ್ಗೆ ಕೆಲವು ನೀತಿ ಬೋಧನೆಗಳನ್ನು ಹೇಳುವಷ್ಟು ನಾನು ತಿಳ್ಕೊಂಡವನಿದ್ದೇನೆ. ಪಂಚಾಂಗ ಬೇಕು, ಜಾತಕ ಬೇಕು, ಯಾವ ಕಷ್ಟಕ್ಕೆ ಯಾವ ಸಮಸ್ಯೆಗೆ ಪರಿಹಾರ ಬೇಕು ಅದೆಲ್ಲವನ್ನೂ ನಾನು ಹೇಳುವವನಿದ್ದೇನೆ. ಹೌದಲ್ಲ ಸ್ವಾಮಿ, ನಿಮ್ಮಿಂದಂತಹ ಸೇವೆ ಆಗುತ್ತದೆ ಅಂತಾದ್ರೆ ನಿಮಗೆ ಬೇಕಾದ ವ್ಯವಸ್ಥೆಗಳೆಲ್ಲವೂ ನಮ್ಮಲ್ಲಿ ಆಗುತ್ತದೆ. ಅರಮನೆಯಲ್ಲಿ ನಿಮಗೆ ಉಚಿತವಾದ ಒಂದು ವ್ಯವಸ್ಥೆಯನ್ನೇ ನಾವು ಒದಗಿಸ್ತೇವೆ. ಆ ಕಡೆಗೆ ಏನು ವಿಶೇಷ ಸ್ವಾಮಿ, ನಾನು ಇಂತಹದ್ದನ್ನೊಂದನ್ನು ಊಹೆಯೇ ಮಾಡಿರಲಿಲ್ಲ. ಜ್ಞಾನಿಯಾದ ಕಂಕಭಟ್ಟರು ಯಾವಾಗ ನಮ್ಮ ಅರಮನೆಗೆ ಬಂದ್ರು, ನಮ್ಮ ರಾಜಾಶ್ರಯಕ್ಕೆ ಯಾವಾಗ ಬಂದ್ರು, ಕ್ಷಣದಲ್ಲೇ ನಮ್ಮಲ್ಲಿಗೆ ಒಬ್ಬಾತ ದೇಹದಾರಿಯಾದವನು, ದೊಡ್ಡ ದೇಹದವ, ನೋಡ್ಲಿಕ್ಕೆ ನಡೂತಿ ಇದ್ದಾನೆ, ಬಂದವನೇ ಹೇಳಿಕೊಂಡ, ಸ್ವಾಮಿ ನಾನು ಅಡುಗೆ ಭಟ್ಟರಾಗಿ ಕೆಲಸವನ್ನು ಮಾಡ್ತೇನೆ, ಹೆಸರು ವಲಲ ಎನ್ನುವ ಹಾಗೆ ಇದ್ದ. ಆಯ್ತಪ್ಪ, ಇದಕ್ಕೆ ನಿನಗೆ ವ್ಯವಸ್ಥೆ ಉಂಟು ಎನ್ನುವ ಹಾಗೆ ಅವನಿಗೊಂದು ವ್ಯವಸ್ಥೆ ಮಾಡಿದೆ. ಸ್ವಲ್ಪ ಕ್ಷಣ ಕಲಿಬೇಕು ಅಂತಾನೆ. ಒಬ್ಬರು ನೃತ್ಯಗಾರ್ತಿ, ನೃತ್ಯವನ್ನು ಕಲಿಸುವವರು, ಗೃಹಣೆ ಅಂತ ಹೆಸರಂತೆ. ಬಂದವರೇ ನಮ್ಮ ಹತ್ರ ವ್ಯವಸ್ಥೆಯನ್ನು ಕೇಳಿದ್ರು, ಅವರಿಗೂ ವ್ಯವಸ್ಥೆ ಮಾಡಿದೆ. ನನ್ನ ಮಗಳಾದ ಉತ್ತರೆಗೆ ನೀನು ನೃತ್ಯವನ್ನು ಕಲಿಸಬೇಕು ಎನ್ನುವುದಕ್ಕೆ ಅದಕ್ಕೆ ವ್ಯವಸ್ಥೆ. ಅಷ್ಟವನ್ನು ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ಬಂದ, ಗೋವಂದೆಯನ್ನು ಸಾಕುವುದಕ್ಕಾಗಿ ಒಬ್ಬ ಬಂದ. ಎಲ್ಲವರಿಗೂ 5 ಬಂದಂತ ಅವರಿಗೂ ವ್ಯವಸ್ಥೆ ಆಗಿದೆ. ಅಂತೂ ನಮ್ಮ ಪುರ ಸಮೃದ್ಧಿ ಆಗುತ್ತದೆ ಅಂತ ಗೊತ್ತಾಯಿತು. ಇನ್ನು ಸಂತೋಷದಲ್ಲಿ ತೇಲಾಡುವುದು ಬೇರೆ ಏನಿಲ್ಲ. ಹಾಗಾಗಿ ಇಂದಿನ ಈ ಸಭೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ, ಮುಂದುವರಿಯುತ್ತೇನಂತೆ. ಅಗ್ರಜೇನು ನಿರೀಕ್ಷಿಪ ಅಗ್ರಜೇನು ನಿರೀಕ್ಷಿಪ ನೆನಹಿನಿಂದ
ಬಹುಪರಾಕ್. ಅದೇನು ನಿನ್ನದ್ದು ಹೆಚ್ಚು, ನಿಮ್ಮದೇನು ಕಡಿಮೆ? ಇಲ್ಲಿಗೆ ಸಾಕು ಅಂತ ನಾನು ನಿಲ್ಲಿಸಿದೆ. ಇರ್ಲಿ. ಇತ್ತು. ಭಾವ ಮುಖ್ಯ. ಯಾರ ಭಾವ? ಭಾವನೆ ಮುಖ್ಯ. ಮುಖ್ಯ. ಚಿಕ್ಕ ಒಡೆಯ, ಈ ಪ್ರಪಂಚದಲ್ಲಿ ಆ ಕಲಿಕೀಚಕ ಕಳಿಕೀಚಕ ಎಂಬ ಹಾಗೆ ನಗರ್ತೆಯನ್ನು ಪಡೆದವ ಆ ಯಾರು ಅಂತ ಕೇಳಿದ್ರೆ ಅದು ನೀವೇ. ಸಿಂಹಬಲ ಎಂಬ ಹೆಸರನ್ನು ಪಡೆದ ಸಿಂಬಳ ಅಂದ್ರೆ ನೀವೇ. ದರಿದ್ರದವ ಸಿಂಹಬಲ ಸಿಂಹಬಲ ಎಂಬ ಬಿರುದನ್ನು ಪಡೆದಂತಹ ಮತ್ತೆ? ನಾನು ಆ, ಆಗುವುದಕ್ಕೆ ನಾನೇನು ಮತ್ಸ್ಯನಗರದವನೇ ಅಲ್ಲ. ನಮ್ಮದ್ದು ಕೇಕಯ 105 ಮಂದಿಗಳು ನಾವು. ಮತ್ತೆ ಒಬ್ಬಳೇ ಒಬ್ಬಳು ಸಹೋದರಿ ನಿಜ. ಸುದೇಶ್ನಾದೇವಿ. ಆ ನಮಗೆ 105 ಮಂದಿಗಳಿಗೂ ಆ, ಹೆಸರು ಒಂದೇ, ಒಂದೇ. ಕೀಚಕ. ಕೀಚಕ. ನಾನು ಕೀಚಕ, ಆ ನನ್ನ ತಮ್ಮಂದಿರು ಉಪಕೀಚಕರು. ಕೀಚಕರು. ಉಪಕೀಚಕರು. ಆ ನಮ್ಮ ಸಹೋದರಿ ಆ ಸುದರ್ಶನಾದೇವಿಯನ್ನು ಆ ಈ ವಿರಾಟ ನಗರದ ಅರಸನಾದಂತಹ ಮತ್ಸ್ಯ ಭೂಪತಿ ಆ ವಿರಾಟರಾಯ ಆ ಅವನಿಗೆ ಮದುವೆ ಮಾಡಿಕೊಟ್ಟದ್ದು ಅಲ್ವಾ? ದೇಶ ಉದ್ದೇಶ ಎಂತದ್ದು? ನಾವು ಇಲ್ಲಿಗೆ ಪ್ರವೇಶ ಮಾಡಬೇಕು ಅಂತ. ಆ ಕೀಚಕ ಬಲದಲ್ಲಿ ಯಾರಿಗೂ ಕೂಡ ಕಡಿಮೆಯವನಲ್ಲ. ನಿಜ. ಆದ್ರೂ ನಮಗೂ ಒಂದು ಅಧಿಕಾರ ಬೇಕು ಅನ್ನುವ ಕಾರಣಕ್ಕೆ ಆ ನಮ್ಮಕ್ಕ ಆ ಮದುವೆಯಾಗಿ ಬರುವ ಕಾಲಕ್ಕೆ ಆ ಅವಳ ಜೊತೆಯಲ್ಲೇ ಬಂದು ನಿಜ. ಈ ಮತ್ಸ್ಯನಗರಿಯನ್ನು ನಾನು ಸೇರಿದೆ. ಮತ್ತೆ ಅವ ವಿರಾಟರಾಯ ಲೆಕ್ಕ ಬರ್ತಿಗೆ ಮಾತ್ರ. ಎಂತದು? ಅದೊಂದು ಉತ್ಸವ ಮೂರ್ತಿ. ಸೂತ್ರದ ಮೂರ್ತಿ ಕೂತಾಗಿದ್ದಾನೆ. ಹೌದು. ಆ. ಇಲ್ಲಿಯ ಸೂತ್ರಧಾರಿ ಆ ಯಾರು ಅಂತ ಕೇಳಿದ್ರೆ ಅದು ಕೀಚಕ. ಬೀಗದ ಕೈ ನಿಮ್ಮಲ್ಲಿ, ಭಂಡಾರದ ಬೀಗದ ಕೈಯೇ ನಮ್ಮಲ್ಲಿ. ನೀವು ಕೊಟ್ಟದ್ದು ನೀವು ತೆಗೆದದ್ದು. ನಾನು ಹೇಳಿದ ಹಾಗೆ ಮತ್ತೆ ಅದಕ್ಕೆ ಕಾರಣ ನಮ್ಮ ದೇಹದಲ್ಲಿರುವಂತಹ ಬಲ. ಹೌದಪ್ಪ. ಕೀಚಕ ಈ ಮತ್ಸ್ಯನಗರಿಯಲ್ಲಿ ಇದ್ದಾನೆ ಆ ಅನ್ನುವುದು ಗೊತ್ತಾದ್ರೆ ಸಾಕು. ಆ ಯಾವ ವಿರೋಧಿ ಆದ್ರೂ ಇಲ್ಲಿಗೆ ತಲೆ ಹಾಕಿ ಮಲಗುತ್ತಾನ ಹೇಳು? ತಲೆ ಎತ್ತುವುದಿಲ್ಲ. ಹಾಗಾಗಿ ಆ ಅರಸ ಅವನಾದ್ರೂ ಎಲ್ಲವೂ ನಮ್ಮದ್ದೇ ಇದೆ. ಆಡಳಿತ ನಿಮ್ಮದ್ದೇ. ಆದ್ರೆ ಕೇವಲ ಆ ಜೀವನ ಕೀಚಕನ ಜೀವನ ಅನ್ನುವುದು ಆ ಬಾವಿಯ ಒಳಗಿರುವ ಮಂಡೂಕದ ಹಾಗಾಗಬಾರದು. ಆಗಬಾರದು. ಪ್ರಚಾರಕ್ಕೆ ಬೀಳ್ಬೇಕು ನಾವು. ಪ್ರಚಾರಕ್ಕೆ ಬೀಳ್ಬೇಕು. ಈ ಕಾಲಕ್ಕೆ ಪ್ರಚಾರ ಇಲ್ಲದಿದ್ರೆ ಏನು ಸುಖ ಇಲ್ಲ. ನಿಮ್ಮ ಪ್ರಚಾರ ಕಡಿಮೆ ಈಗ. ಅದಕ್ಕಲ್ವೋ ಹೋದದ್ದು. ಮತ್ತೆ ದಿಗ್ವಿಜಯ. ಆ ಎಲ್ಲವರನ್ನೂ ಯುದ್ಧದಲ್ಲಿ ಗೆದ್ದವರಿದ್ದೇನೆ. ಹೌದೌದು. ಆ ಬಲಿಷ್ಠರಾದಂತ ತ್ರಿಗರ್ತರು. ತರ್ಕ 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 ಎಂತದ್ದು ತರ್ಕ 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 ತ್ರಿಗರ್ತರು. ತರ್ಕರ್ತರು. ಅಲೆತು ನಿಂತ ತ್ರಿಗರ್ತರ ಯಾಕ? ತಲೆಯನ್ನು ಸೀಳಿ ಬಂದಿದ್ದೇನೆ ಮತ್ತೆ ಅಲ್ವಾ? ಕೆಲವರು ನಿಮ್ಮನ್ನು ಕಂಡಾಗಲ ಗಡಗಡ ಗಡಗಡ ನಡುಗುತ್ತಾ ಓಡಿ ಬಂದು ಪಾದಕ್ಕೆ ತುರು 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 ಸುರಿದದ್ದು. ಹೌದು. ಮುತ್ತು ರತ್ನ ಶರಣು ಬಂದವರನ್ನು ನಾವು ಮನ್ನಿಸಿದ್ದೇವೆ. ಮನ್ನಿಸಿದ್ದೀರಿ. ಯಾರು ಮಲೆತು ನಿಂತಾರೋ ಮತ್ತೆ ಅವರಿಗೆ ಸರಿಯಾದ ಪಾಠ ಮಾಡಿ ಆ, ದಿಗ್ವಿಜಯವನ್ನು ಪೂರೈಸಿ ಆ, ಇಲ್ಲಿಗೆ ಬಂದಿದ್ದೇವೆ. ಕೆಲವರಿಗೆ ಕನಸಲ್ಲೂ ಕೂಡ ನಿಮ್ಮನ್ನೇ ಕಾಣುವುದು ಈಗ. ಈಗ ಆಲೋಚನೆ ಮಾಡುವುದು ಚಿಕ್ಕ. ಏನೋಡೆಯ? ಕಲಿಕೀಚಕನ ಹಾಗಿರುವಂತಹ ಬಲಿಷ್ಠರು, ಆ, ನನ್ನ ಯೋಗ್ಯತೆಗೆ ಸರಿಯಾದಂತಹ ಪ್ರತಿಸ್ಪರ್ಧಿಗಳು ಆ, ಯಾರಾದರೂ ಇರುವರೆ? ನಿಮಗೆ ನೀವೇ ಗಗನಕ್ಕೆ ಗಗನವೇ ಸರಿ, ಸರಿ, ಶರದಿಗೆ ಶರದಿಯೇ ಸರಿ, ಸರಿ, ಕೀಚಕನಿಗೆ ಕೀಚಕನೇ ಸರಿ, ಸರಿ, ದೋಸೆಗೆ ಚಟ್ನಿಯೇ ಸರಿ. ನಾನು ಅಷ್ಟು ಒಂದು ಸಾಹಿತ್ಯಪೂರ್ಣವಾಗಿ ಮಾತಾಡ್ತೇನೆ. ಇವನಿಗೆ ನನ್ನಲ್ಲೆಲ್ಲ ಅಂತದ್ದೇ ಇರುವುದು. ಇರ್ಲಿ ಇರ್ಲಿ. ಯಾರಾದರೂ ನಮ್ಮನ್ನು ತೆಗೆದುಕೊಳ್ಳುವವರು ಇದ್ದಾರೆ ಈ ಕಾಲಕ್ಕೆ? ಸದ್ಯಕ್ಕೆ ಯಾರು ತೆಗೆಳುವವರು ಇಲ್ಲ. ಇಲ್ಲ. ಆದ್ರೆ ಬರುವಾಗ ಯಾರು ಒಬ್ಬರು ಹೇಳಿದ್ರು ಏನಂತ? ತುರುಳ ಕೀಚಕ ಅಂತ. ಓ ಅಲ್ಲಿ ನೋಡ್ತಾರೆ ಅವರೇ ಹಿಂದಿರುವವರಲ್ವಾ? ಹಾ. ಹೇಳಿ. ಹಾ. ಹಿಂದೆ ಹೇಳಿದವರನ್ನೆಲ್ಲ ನಾವು ನಂಬುವ ಹಾಗಿಲ್ಲ. ಹಾ. ಅವರಿಗೆ ಧೈರ್ಯ ಇದ್ರೆ ಹಾ. ಕೀಚಕನ ಎದುರು ಬಂದು- ಅದಿಲ್ಲ. ಹಾ. ಮುಂದೆ ಬಂದು ಹೇಳುವ ಯೋಗ್ಯತೆ ಅವರಿಗಿಲ್ಲ. ಹಾ. ಹಿಂದಿನಿಂದ ಹೇಳುದು ಏನು ಅಂತ? ರಾಯ್ರೆ ಹಾ. ಕೆಲವರು ಹೇಳ್ತಾ ಇದ್ದಾರೆ ಹಾ. ಕೀಚಕರು ಸ್ವಲ್ಪ ಎಂತದ್ದು? ಹೆಣ್ಣು ಹುಚ್ಚು ಅಂತ ಹೆಣ್ಣು ಹುಚ್ಚು ಸ್ವಲ್ಪ ಹೆಚ್ಚು ಅಂತ ಯಾರು ಹೇಳಿದ್ದು? ಕೆಲವರು ಅವರೇ ಹೇಳುದ ನೀನು? ನಾನು ಹೇಳುದಲ್ಲ, ಅವರು ಹೇಳಿದ್ದನ್ನು ಕೇಳಿ ನಿಮ್ಮಲ್ಲಿ ನಾನು ಹೇಳಿದ್ದು. ಕೀಚಕನಿಗೆ ಹೆಣ್ಣಿನ ಹುಚ್ಚು ಹುಚ್ಚು ಉಂಟು. ಅಂತ ಅಪರಾಧವ? ಕಣ್ಣಿಗೆ ಬಿದ್ದದ ಒಂದು ಉಳಿಯುವುದಿಲ್ಲ ಅಂತ. ಅಪರಾಧವ? ಅಲ್ಲ. ಅಪರಾಧವ? ಅಲ್ಲ. ಯಾರಿಗೆ ಹೆಣ್ಣು ಹುಚ್ಚು ಇಲ್ಲ ಹೇಳು? ಯಾರಿಗಿಲ್ಲ? ಯಾರಿಗೆ ಹಾ. ಈರುಳ್ಳಿ ಕೊಯ್ಯುವಾಗ ಹಾ. ಕಣ್ಣಿನಲ್ಲಿ ನೀರು ಬರುವುದಿಲ್ಲ? ಬರುವುದಿಲ್ಲವೋ? ಹುಳಿಯನ್ನು ತಿನ್ನುವಾಗ ಹಾ. ಅಥವಾ ನೋಡಿದಾಗ ಹಾ. ಯಾರಿಗೆ ಬಾಯಿಯಲ್ಲಿ ನೀರು ಬರುವುದಿಲ್ವೋ? ಬರುವುದಿಲ್ವೋ? ಚಂದದ ಹುಡುಗಿಯರನ್ನು ಕಂಡಾಗ
ಯಾವ ಪುರುಷನಿಗೆ ಮನಸ್ಸಾಗುವುದಿಲ್ವೋ ಅವನನ್ನು ಪುರುಷ ಅಂತ ಹೇಳುವುದಿಲ್ಲ. ಅವನಿಗೆ ಹೆಸರೇ ಬೇರೆ. ನಾವೇನು ಅಂತಹ ರೋಗಿಗಳೇ? ನಾವೇನು ನಪುಂಸಕರ ಅಲ್ವಾ? ಯಾರಿಗೆ ಇಲ್ಲದ್ದೋ ಹೆಣ್ಣು ಹುಚ್ಚು? ಇಲ್ಲ. ಬ್ರಹ್ಮದೇವನಿಗಿಲ್ವಾ? ಇರ್ಲಿಲ್ವೋ? ಶಾರದೆಗೆ ಎಲ್ಲಿ ಜಾಗ ಕೊಟ್ಟ? ಎಲ್ಲಿ? ನಾಲಗೆಯಲ್ಲಿ. ಮಹಾವಿಷ್ಣುವಿಗೆ ಇಲ್ವಾ ಹೆಣ್ಣು ಹುಚ್ಚು? ಇಲ್ವಾ? ಅವ ಹೆಂಡತಿಗೆ ಎಲ್ಲಿ ಜಾಗ ಕೊಟ್ಟ? ಎದೆಯಲ್ಲಿ ಕೊಟ್ಟ ಅಲ್ವಾ? ಪರಮೇಶ್ವರನಿಗೆ ಇಲ್ವಾ? ಮತ್ತೆ? ಎಲ್ಲಿರಿಸಿದ? ತಲೆಯಲ್ಲಿರಿಸಿದ. ಒಬ್ಬಳಿ ಗಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಪೊತ್ತ. ಹೆಣ್ಣುಗಳೆಂಬ ಪಿತ್ತ ಅವರಿಗಿಲ್ವಾ? ಮತ್ತೆ? ಬೇಡ. ನಿನ್ನಪ್ಪನಿಗೆ ಹೆಣ್ಣು ಹುಚ್ಚು ಇಲ್ವಾ? ಯಾರು ಹೇಳಿದ್ದು ಅದು? ಅದು ನಿಮ್ಮಲ್ಲಿ ಯಾರು ಹೇಳಿದ್ದು? ಅದೇ ಅಪ್ಪನಿಗೆ ಅಷ್ಟೇ ಹೆಣ್ಣು ಹುಚ್ಚಿರ್ಲಿಲ್ಲ. ನಿನ್ನ ಅಪ್ಪನಿಗೆ ಹೆಣ್ಣು ಹುಚ್ಚು ಇಲ್ಲದಿದ್ರೆ ನೀನು ಹುಟ್ಟುತ್ತೀಯ. ಇದು ವಿಷಯ ಹೌದಾಯ್ತಾ? ಅದಂತ ಏನು? ನನ್ನಪ್ಪನಿಗೆ ಹೆಣ್ಣು ಹುಚ್ಚು ಇಲ್ವಾ? ನೀವು ಹುಟ್ಟುತ್ತೀರಾ? ಅವರಿಗೆ ಹೆಣ್ಣು ಹುಚ್ಚು ಇಲ್ಲದಿದ್ರೆ ನಾನು ಹುಟ್ಟುತ್ತೇನಾ? ಅದು ಇದ್ದದ್ದೇ. ಕೀಚಕನಿಗೆ ಹೆಣ್ಣು ಹುಚ್ಚ ಅಂತ ಹೇಳುವವನಿಗೆ ಹೆಣ್ಣು ಹುಚ್ಚು ಇಲ್ವಾ? ಇರ್ಲಿಲ್ಲ. ಹೇಳೋ 4 ಮಕ್ಕಳಪ್ಪ ಅಲ್ವಾ? ಮತ್ತೆ? ಧನ ಕನಕ ವಸ್ತುಗಳು ವನಿತಾದಿ ಭೋಗಗಳು ಯಾ. ಮನ ಸೆಳೆವದಷ್ಟಿಡ್ದು ಕಣ್ಣ ಮುಂದೆ ಯಾ. ಅನುಭವಿಪ ಶಕ್ತಿ ತನಗಿಡ್ದೊಡಂ ದಡಂ. ಬಯಸದವ ಘನ ವಿರತ. ವಿರತ. ನಾನೇನು ವಿರತನೇ? ಅಲ್ಲ. ಹೇಳುವವರು ಹೇಳಿ ಹಾ. ಹೆಣ್ಣು ಹುಚ್ಚುಂತಲ್ವಾ? ಹಾ. ಬಿಟ್ಟ ಹಾಕ. ಇನ್ನಾಗಲ್ಲ. ಎಷ್ಟು ಮಂದಿ ಹೆಣ್ಣಿದ್ದಾರೋ ಎಲ್ಲರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಅದು ಒಂದು ಬಿಟ್ಟರೆ ಮತ್ತೆ ಯಾವ ದುರ್ಬುದ್ಧಿ ಇಲ್ಲ ಅಂತ ಹೇಳುವಾಗ ಈ ಕಾರಣದ ಕೆಲವರು ಹೇಳ್ತಾರೆ ಏನು ಅಂತ? ಅವರು ಸಂಘಟಕರೆಲ್ಲ ಸರಿ ಇಲ್ಲ ಅಂತ. ಎಲ್ಲ ಇದ್ದಾರೆ ಅಭ್ಯಾಸದವರ ಅಂತ. ಎಂತದು ಅದುವಾ? ನಾವು ಬೇರೆಯವರನ್ನು ಸೇರಿಸಿ ಆಡ್ತೇವ? ನಾವೇ ಸರಸದ್ಯೂತ ಅರಸರಿಗೆ ಬೇಕಾದದ್ದು ಅಲ್ವಾ? ಮತ್ತೆ? ಅದು ದೊಡ್ಡ ವಿಷಯವೇ ಅಲ್ಲ. ಎಂತದ್ದು? ಇನ್ನೆಂತದ್ದು ಹೇಳ್ತಾರೆ ಆಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ನೀವು ಇದಾಗ್ತೀರಂತಲ್ವ? ಎಂತದ್ದು? ಮದ್ಯಪಾನ. ಮದ್ಯಪಾನ. ಮದ್ಯಪಾನ ಅದು ಅಪರಾಧವಾ? ಅಲ್ಲ. ಅಪರಾಧವಾ? ಅಲ್ಲ. ಯಾರು ಹೇಳುವುದು? ಅಪರಾಧ ಅಲ್ಲ. ಅಲ್ಲ. ಅದಕ್ಕೆ ಮತ್ತೊಂದು ಹೆಸರುಂಟು. ಏನು? ಏನು ಅಂತ? ಮಧು. ಮಧು. ಹೌದಾ? ಮದ್ಯಪಾನ ಅಲ್ವಾ? ಹೌದೌದು. ಅಮಲು ಪದಾರ್ಥ ಅಂತ. ಅಮಲು ಪದಾರ್ಥ. ಅಮಲು ಪದಾರ್ಥ. ಈ ಮಲಿನ ಅಂದ್ರೆ ಏನು? ಅದು ಅಮಲಿನ ಅಲ್ಲಲ್ಲ, ಮಲಿನ ಅಂದ್ರೆ ಏನು? ಅದು ಒಳ್ಳೇದಿಲ್ಲ. ಕೊಳಕು. ಒಳ್ಳೇದು. ಹೌದಾ? ಹೌದೌದು. ಮಲಿನದ ವಿರೋಧ ಶಬ್ದ ಏನು? ಮಲಿನ ವಿರೋಧ ಅಮಲಿನ. ಮಲಿನ ಅಂದ್ರೆ ಕೊಳಕು, ಅದಕ್ಕೆ ವಿರೋಧ ಪದ ಅಮಲಿನ. ಅಂದ್ರೆ ನಾವು ಶುದ್ಧಾಹಾರ ಸೇವನೆ ಮಾಡ್ತೇವೆ ಅಂತ ಅರ್ಥ. ಮತ್ತೆ ನಾವು ಮತ್ತೊಬ್ಬರಿಗೆಲ್ಲ ತಾಗಿ ಸೇವನೆ ಮಾಡುವುದಲ್ಲ. ಅಗತ್ಯವೂ ಇಲ್ಲ. ಈ ಕುಡಿತದಲ್ಲಿಯೂ ಕೂಡ 3 ಬಗೆಯ ಕುಡುಕರಿದ್ದಾರೆ. ಅದು ಹೇಳಿದ್ರೆ ಸಾಲದು, ಆಧಾರ ಬೇಕು. ಒಬ್ಬ ಸಾಮಾನ್ಯ ಕುಡುಕ, ಇನ್ನೊಬ್ಬ ವಿಪರೀತ ಕುಡುಕ, ಮತ್ತೊಬ್ಬ ವಿಚಿತ್ರ ಕುಡುಕ. ಅದು ಸಾಮಾನ್ಯ ಕುಡುಕ ಅಂದ್ರೆ ಯಾರು? ಅದು ನಮ್ಮ ಹಾಗಿರುವ ಮತ್ತೆ ನಿನ್ನ ಹಾಗಿರುವ. ಅವನಿಗೆ ಕುಡಿದೇ ಆಗಬೇಕು ಅಂತ ಇಲ್ಲ. ಒಂದು ಸ್ವಲ್ಪ ಇದ್ರೆ ಸಂಜೆ ಆಗುವಾಗ ಸ್ವಲ್ಪ ತಕ್ಕೊಳ್ತಾನೆ, ಚಿಂತೆಯನ್ನೆಲ್ಲ ಮರೆತು ಮಲಗ್ತಾನೆ. ಇನ್ನೊಬ್ಬ ವಿಪರೀತ ಕುಡುಕ ಅಂತ ಇದ್ದಾನೆ. ಅವನಿಗೆ ಒಂದು ದಿವಸ ಕುಡಿಯದಿದ್ರೆ ಆಗುವುದೇ ಇಲ್ಲ. ತನ್ನ ಮನೆ ಮಾರಿಯಾದ್ರೂ ಕುಡಿಬೇಕು, ಹೆಂಡತಿಯ ಮಾಂಗಲ್ಯ ಸರಮಾರಿಯಾದ್ರೂ ಕುಡಿಬೇಕು. ಏನು ಕಳ್ಕೊಂಡ್ರೂ ತೊಂದರೆ ಇಲ್ಲ, ಅವನಿಗೆ ದಿನವೂ ಕುಡಿಯದಿದ್ರೆ ಆಗುವುದಿಲ್ಲ. ಅವ ವಿಪರೀತ ಕುಡುಕ ಅಂತ. ಕೊನೆಯದೊಂದು ಯಾವುದದು? ಅದು ನಿನ್ನ ಸಾಲಿಗೆ ಸೇರಿದವರು. ವಿಚಿತ್ರ ಕುಡುಕ ಅಂತ. ಅವನಿಗೆ ನಿನ್ನ ಹಾಗೆ ಕುಡಿಬೇಕು, ತನ್ನಿಂದ ಖರ್ಚಾಗಬಾರ್ದು, ಯಾರ್ಯಾರಿಗೆ ತಾಗುತ್ತೆ. ನೀನು ಒಂದು ದಿವಸ ಆದ್ರೂ ನಿನ್ನ ಖರ್ಚು ಮಾಡಿದ್ದುಂಟು. ಎಲ್ಲದ ಗುರುಗಳು ನೀವಲ್ಲವೇ ಗುರುವೇ ಅಲ್ವಾ? ಹಾಗಾಗಿ ನಾವೇನು ವಿಚಿತ್ರ ಕುಡುಕರು ಅಲ್ಲ, ವಿಪರೀತ ಕುಡುಕರು, ಸಾಮಾನ್ಯ ಕುಡುಕರು. ಹೇಳುವವರು ಹೇಳಿಯ, ಅದಕ್ಕಲ್ವ ದಾಸರು ಹೇಳಿದ್ದು, ನಿಂದಕರಿರ್ಬೇಕಯ್ಯ ಊರಿನಲ್ಲಿ, ನಿಂದಕರಿರ್ಬೇಕು, ಹಂದಿಗಳಿರ್ಬೇಕಯ್ಯ ಊರಲ್ಲಿ, ಹಂದಿಗಳಿರ್ಬೇಕು. ಯಾಕೆ? ಹಂದಿಗಳಿದ್ದಲ್ಲಿ ಕೊಳಕು ಮಾಯ ಆಗುತ್ತದೆ, ನಿಂದಕರಿದ್ದಲ್ಲಿ ನಮ್ಮಂತವರ ಹೆಸರು ಪ್ರಚಾರಕ್ಕೆ ಬೀಳುತ್ತದೆ. ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಅದಕ್ಕೆಲ್ಲ ದೊಡ್ಡ ತಲೆಕಾಯಿಸಿ ಮಾಡಬೇಡ. ಇವತ್ತು ಕರ್ದದ್ದು ಯಾಕೆ ಗೊತ್ತಾ? ಏನು? ಒಂದು ದಿನ ಸೊಬಗಿದ ತನ್ನಯ ಸೊಬಗಿದ ಆಗೆ ಆಗೆ ಆಗೆ
ಸೊಬಗಿಲ್ದ ಸೊಬಗಿಲ್ದ ಒಂದು ದಿನ ಸೊಬಗಿಲ್ದ 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 ತನ್ನಯ ಮಂದಿರವ ಮಂದಿರವ ಪೊರಮಟ್ಟು ಪೊರಮಟ್ಟು ಘನಮತದಿಂದ ಆಯ್ತಲ್ದ ಘನಮತದಿಂದ ಆಯ್ತಲ್ದ ಅತುಳಾನಂದದಿಂದ ತಯಾರಿ, ನನ್ನ ಸಿದ್ಧತೆ, ನನ್ನ ಆಡಂಬರ ಒಮ್ಮೆ ಗಮನಿಸಂತೆ. ಅದನ್ನೇ ರೆಪ್ಪೆ ಬಿಡಲು ನೋಡ್ತಾ ಇದ್ದೇನೆ. ಹೀಗೆ ಈ ಮೊದಲು ನೋಡಿದ್ದೂ ಇಲ್ಲ, ಇನ್ನು ಮುಂದೆ ನೋಡ್ತಾ ಇರೋದು ಹೇಳಲಿಕ್ಕೂ ಆಗುವುದಿಲ್ಲ. ಅಂದ್ರೆ ನಾನು ಬೇಗ ಸಾಯ್ತೇನಂತಲ್ಲ? ಹಾಗಲ್ಲ, ಇದು ಎಂತದ್ದು? ನ ಭೂತೋ ನ ಭವಿಷ್ಯ. ಭವಿಷ್ಯತಿ ರಾಯ್ರೆ, ನಿಮ್ಮ ತಲೆಗಿಟ್ಟ ನಮ್ಮ ರುಂಡಾಸು ಉಂಟಲ್ಲ, ಆ ರುಂಡಾಸಿನ ಬಗ್ಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತಾ ಉಂಟು. ಎಂತದು? ತಲೆಗಿಟ್ಟಂತ ರುಂಡಾಸು. ಏ ತಲೆ ಕೆಟ್ಟವನಿ, ಯಾರೋ ನಿನಗೆ ಭಾಷೆ ಕಲಿಸಿದ್ದು? ಏನಾಯ್ತು? ತಲೆಗೆ ಕಟ್ಟಿದ್ದನ್ನು ರುಂಡಾಸು ಅಂತ ಹೇಳುವ ಕ್ರಮ ಉಂಟಾ? ರುಂಡಾಸೆ ಮತ್ತೆ ಅದು ಮುಂಡಾಸು ಅಲ್ಲ, ರುಂಡಾಸು. ಮುಂಡಾಸು ರುಂಡಾಸು. ನೀವು ವಾದ ಮಾಡಬೇಡಿ ನನ್ನ ಹತ್ರ. ಅಲ್ಲ, ನಿನ್ನದು ಹೇಗೆ ವಾದ? ಬರೇ ವಾದ ಮಾತ್ರ, ವಾದಕ್ಕೆ ಏನಾದ್ರೂ ಆಧಾರ ಉಂಟು. ಉಂಟಾ? ಹೇಗದು? ಕೊರಳಿನ ಮೇಲೆ ಇರುವುದು ಯಾವುದು? ಅದು ರುಂಡ. ರುಂಡ. ಕೊರಳಿನ ಕೆಳಗೆ ಇರುವುದು ಮುಂಡ. ಇದು ಮುಂಡ, ಇದು ರುಂಡ. ರುಂಡಕ್ಕೆ ಕಟ್ಟುವುದು ರುಂಡಾಸು, ಮುಂಡಕ್ಕೆ ಕಟ್ಟುವುದು ಮುಂಡಾಸು. ಮಗನೇ, ಮತ್ತೆ ನೀನು ಇಲ್ಲಿ ಅಲ್ಲ ಹುಟ್ಟಬೇಕಾದ್ದು, ಹುಟ್ಟಿ ಆಯ್ತಲ್ಲ. ನೀನು ವಿದೇಶದಲ್ಲಿ ಹುಟ್ಟಬೇಕಿತ್ತು. ನಿನ್ನ ತಲೆ ಅಂತ ಹೇಳಿದ್ರೆ ತಲೆ ನಮ್ಮನ್ನೆಲ್ಲ ಅಂತದ್ದೇ. ಅದು ರುಂಡಾಸೋ ಮುಂಡಾಸೋ ನಮಗೆ ವಿಮರ್ಶೆ ಯಾಕೆ? ಬೇಡ, ಬಿಡು. ಯಾಕೆ ಹೇಳಿದ್ದು? ಯಾಕೆ? ಕೆಲವರ ಮುಂಡಾಸು ಕಟ್ಟುದಂದ್ರೆ ತಲೆಗೆ ತುರುಕಿಸಲಾಗಿರ್ತದೆ. ತಲೆಯನ್ನು ಮುಂಡಾಸಿನ ಒಳಗೆ ತುರುಕಿ. ನಿಮ್ಮದ್ದು ಹಾಗಲ್ಲ, ತಲೆಯಿಂದಲೇ ಮೂಡಿ ಬಂದ ಹಾಗೆ ಕಾಣುತ್ತಾ. ಹಾಗೆ ಹೌದೌದು. ಬಿಡು. ಮೀಸ ನೋಡು. ಮೀಸ, ಒಂದು ಮೀಸ ಉಂಟಲ್ಲ ಅಂದ್ರೆ ಒಂದೇ ಬದಿಯ ಒಂದು ಮುಖದಲ್ಲಿರುವ ಒಂದು ಮೀಸೆ ಉಂಟ, ಅದು ಪೌರುಷದ ಪಟಾಕಿ. ಪಟಾಕಿ, ಪತಾಕೆ, ಪಟಾಕಿ, ಪತಾಕೆ. ಹೌದೌದು. ಆಮೇಲೆ ಎದೆಗಟ್ಟೆ ಎದೆ ಪದಕ ಉಂಟಲ್ಲ, ಹೌದು, ಅದು ಎದೆಯಲ್ಲೇ ಉಂಟು. ಮತ್ತೆ ಉಳಿದವರದ್ದು ಕಾಲಲ್ಲಿ ಉಂಟಾ? ಅಲ್ಲ, ಅದು ಉಳಿದವರು ಬರುವಾಗ ಮಾತ್ರ ಎದೆಯಲ್ಲಿ, ಮತ್ತದು ಹಿಂದೆ ಇರ್ತದೆ. ಹಾಗೆ ನಾವು ಎಲ್ಲಿಗೆ ಕಟ್ಟುತ್ತೇವೋ ಅಲ್ಲಿಯೇ ಇರ್ತದೆ. ಹೌದೌದು. ಭುಜದಲ್ಲಿ. ಆಮೇಲೆ ಭುಜ ಕೀರ್ತಿ ಉಂಟಲ್ಲ, ಭುಜ ಕೀರ್ತಿ. ಹೌದೌದು. ನಿಜವಾಗಿ ನಿಮ್ಮಂತವರ ಭುಜದಲ್ಲಿ ಇದ್ರೆ ಮಾತ್ರ ಅದು ಭುಜ ಕೀರ್ತಿ. ಅದಕ್ಕೆ ಒಂದು ಕೀರ್ತಿ ಬಂದದ್ದು ಕೀಚಕನ ಭುಜದಲ್ಲಿ ಇದ್ದ ಕಾರಣ. ಹೌದೌದು. ಕೈಕಟ್ಟು, ಕೈಕಟ್ಟು, ಕಾಲುಕಟ್ಟು, ವೀರಕಸೆ, ವೀರಗಾಸೆ. ಹೌದೌದು. ರಾಧೆ, ಪರಿಮಳ ನೋಡ, ಆಕಾಶದಲ್ಲಿ ಒಂದೇ ಒಂದು ನಕ್ಷತ್ರ ಇಲ್ಲ, ಎಲ್ಲ ಬದು ಇಲ್ಲಿ ಸೇರಿಕೊಂಡಿದೆ. ಹಾಗೆ ಪೀತಾಂಬರ, ಪೀತಾಂಬರ ತಳ ತಳ ಹೊಳೆಯುತ್ತಾ ಉಂಟು. ಆಮೇಲೆ ನಿಜ ಹೇಳಬೇಕು ಅಂತಾದ್ರೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಎಂತದ್ದು ವಾಸನೆ ಬರ್ತದ? ವಾಸನೆ ಅಲ್ಲ, ಪರಿಮಳ. ಪರಿಮಳ, ಸುಗಂಧ ದ್ರವ್ಯ ಲೇಪನ. ಹೌದು. ಹಾಗಿದ್ರೆ ಸರ್ವಾಲಂಕಾರ, ಈ ಊರಿದ್ದು ಪರ ಊರಿದ್ದು ಎಲ್ಲ ಒಟ್ಟಿಗೆ ಮಾಡಿ ಎಲ್ಲ ಸಿಂಪಡಿಸಿ. ಹೌದೌದು. ಯಾಕೆ ಈ ಶೃಂಗಾರ? ನನಗೆ ಆಶ್ಚರ್ಯ ಆಗುದು, ಇದುವರೆಗೂ ಇಲ್ಲದಂತ ಈ ಸಂಭ್ರಮ, ಈ ತಯಾರಿ, ಇದು ಯಾಕೆ ಬೇಕಲ್ಲ? ಒಂದು ದಿನ
ಸೊಬಗಿನಲ್ಲಿ. ಸೋಬಾಗಿನಲ್ಲಿ ಹಾ. ಯಾಕೆ ಹೊರಟದ್ದು? ಯಾಕೆ? ನಾವು ದಿಗ್ವಿಜಯಕ್ಕೆ ಹೋಗಿ ಸಮಯ ಎಷ್ಟಾಯ್ತು ಹೇಳು? ಕೆಲವು ಸಮಯ ಆಯ್ತು ಅಲ್ವಾ? ಮತ್ತೆ ಅಕ್ಕನಂತಪುರಕ್ಕೆ ಹೋಗುವುದು ನಮ್ಮದು ನಿತ್ಯ ಪದ್ಧತಿ. ಹಾ. ಯಾಕೆ ಹೋಗುವುದು? ಅಕ್ಕನ ಎಡ ಬಲ ಹಿಂದೂ ಮುಂದೆ ಹಾ. ಇರುವುದೇ ಚಂದದ ಹುಡುಗಿಯರ ಮತ್ತೆ? ಗಡನ. ನಮ್ಮ ಸಂಪಾದನೆಯನ್ನು ನೋಡಬೇಕು ಅಂತ ಆದ್ರೆ ಸುಧಾಷ್ಣಾದೇವಿ ಅಂತಪುರವನ್ನು ನೀವು ಯಾವ ಊರಿಗೆ ಹೋದರೂ ಕೂಡ ಬೇರೆ ಏನು ತಾರದಿದ್ದರು ಒಂದು ಹೆಣ್ಣನ್ನು ಹಿಡ್ಕೊಂಡು ಬಂತೇ ಬರ್ತೀರಿ. ಹಾಗಾಗಿ ಹಾ. ಆ ಚಂದದ ಹೆಣ್ಮಕ್ಕಳ ಹಾ. ಅಂದದ ಮುಖವನ್ನು ಕಂಡಾಗ ಹಾ. ನಮಗೆ ಆವರಿಸಿದ ಆಯಾಸ ಎಲ್ಲವೂ ಪರಿಹಾರ. ಒಮ್ಮೆ ಜರ್ರ ಜಾರ್ತದೆ. ಅಗ್ರಜೆಯನ್ನು ನೋಡಬೇಕು ಹಾ. ಅನ್ನುವ ಕಾರಣಕ್ಕಾಗಿ ಹೊರಟಿದ್ದೇನೆ. ಹಾ. ಅಕ್ಕನನ್ನು ನೋಡ್ಲಿಕ್ಕೆ ಈ ಆಡಂಬರ ಬೇಡ. ಬೇಡಪ್ಪ. ಅಲ್ಲಿರುವ ಚಂದದ ಹುಡುಗಿಯರ ಕಣ್ಣುಗಳಿಗೆ ಹಾ. ಕೀಚಕ ಚಂದದವನಾಗಿ ಕಾಣಬೇಕು. ಹೌದೌದೌದು. ಅದಕ್ಕಾಗಿ ಈ ಸೊಬಗು. ಹಾ. ಆದ್ದರಿಂದ ಹಾ. ಹೋಗಬೇಕು ಅನ್ನುವಷ್ಟರಲ್ಲಿ ನಿನ್ನ ನೆನಪಾಯಿತು. ಹಾ. ಯಾವಾಗಲೂ ಹಾ. ಆಟದಲ್ಲಿ, ಹ್ಮ್. ಪಾಠದಲ್ಲಿ, ಹಾ. ಊಟದಲ್ಲಿ, ಹಾ. ಓಟದಲ್ಲಿ ಎಲ್ಲದರಲ್ಲೂ ನನ್ನನ್ನು ಬಿಟ್ಟು ನೀನು, ಹಾ. ನಿನ್ನನ್ನು ಬಿಟ್ಟು ನಾನು ಹಾ. ಇರುವುದಿಲ್ಲ. ಇಲ್ಲ. ಹಾಗೆ ನೀನು ಬರಬೇಕು ಅಂತ ಹಾ. ಮನಸ್ಸಾಯ್ತು. ಹೌದಾ? ಹೇಗೆ ಹೋಗುವ ಬಗ್ಗೆ ಅಭಿಪ್ರಾಯ? ನೀವು ಸಿದ್ಧರಿದ್ದದ್ದು ಹೌದು ಅಂತಾದ್ರೆ ಮತ್ತೆ ನಾನು ಬೇಡ ಅಂತ ಹೇಳ್ತೇನೆ. ಹೊರಟದ್ದು ಕೀಚಕ. ಹಾ. ನಾವು ಎಲ್ಲಿಗೆ ಹೋಗುವುದಿದ್ರು ಹಾ. ಏನನ್ನು ಬಿಟ್ಟು ನಮ್ಮ ಟಿವಿಯನ್ನು ನಾವು ಬಿಡುವುದಿಲ್ಲ. ಆ ಟಿವಿಯಲ್ಲೇ ನಾವು ಇರುವುದು. ಇವತ್ತು ಇವತ್ತು ಈ ಟಿವಿಯಲ್ಲಿ ಹೋಗುವ. ಅದುಂಟ ಇಲ್ಲ. ಈ ಟಿವಿಯಲ್ಲಿ. ಈ ಟಿವಿಯಲ್ಲಿ. ಹಾ, ಅದೇ. ಹಾಗಿದ್ರೆ ನಾನು ಸಿದ್ಧ, ಹಾ. ನೀನು ಸಿದ್ಧ. ನಾನು ಬದ್ಧ. ಇಲ್ಲಿ ಬಾ. ಅಂದೆ. ಹೊರಡುವ. ಮಳೆ ಅಲ್ವೋ? ಹೂವಿನ ಮಳೆ. ಹೂವಿನ ಮಳೆ. ಪುಷ್ಪ ವೃಷ್ಟಿ. ಪುಷ್ಪ ಶಕ್ತಿ ಅಂದ್ರೆ ಪುಷ್ಪ ಶೆಟ್ಟಿ ಅಲ್ವೋ? ಪುಷ್ಪ ವೃಷ್ಟಿ. ಹಾಕಿದ್ದು ಹೂವಿನ ಮಳೆ. ಮೇಲೆ ನೋಡು, ಎಂತದ್ದು? ಆಕಾಶ. ಹಾ. ಅಲ್ಲಿರುವಂತಹ ದೇವತೆಗಳು ಹಾ. ನಮಗೆ ಪುಷ್ಪವೃಷ್ಟಿಯನ್ನು ಹಾಕಿದ್ರು. ಯಾಕೆ? ಯಾಕೆ? ವಿಷಯ ಇರುವುದು ಅಲ್ಲಿ. ಹಾ. ನಿಮ್ಮ ಬಗ್ಗೆ ಎಲ್ಲ ಪ್ರಚಾರ ಆಗಿದೆ. ಹಾ. ಈ ಭೂಲೋಕದ ಎಲ್ಲಾ ಕಡೆಗೆ ಹೋಗಿ ಹಾ. ಅಂತವ್ರದೆಲ್ಲ ಎದೆ ಮೆತ್ತಿ ಹಾ. ನೀವು ಮೆರೆಯುವಷ್ಟು ಮೆರೆದಿದ್ದೀರಿ. ಹಾ. ಅಂತ ಕಲಿ ಕೀಚಕ ಹಾ. ಈ ನಾವೆಷ್ಟು ಬೇಗ ಸ್ವರ್ಗಸ್ಥರಾಗ ದವಡೆಗೆ ಕೊಡ್ತೇನೆ ಮಗನೇ. ನನ್ನೊಟ್ಟಿಗೆ ಇದ್ದು ನನ್ನ ಸಾವನ್ನು ಬಯಸ್ತೀಯ ನೀನು? ಯಾರಿದ್ದು? ಮತ್ತೆ ಸ್ವರ್ಗಸ್ಥನಾಗಿದ್ದಾನಂತೆ. ಅರ್ಥದಲ್ಲಿ ಹೇಳಿದ್ದಲ್ಲ, ಸ್ವರ್ಗಕ್ಕೂ ಬಂದರೂ ಬರಬಹುದು, ಸ್ವರ್ಗಕ್ಕೂ ಸ್ಥಿತನಾಗುವುದಕ್ಕೂ ಸಾಧ್ಯ. ಅದಕ್ಕೆ ಬೇಕಾಗಿ ಈಗಲೇ ತಡೆಗೋಡೆ ದೇವತೆಗಳು ಸುಮವೃಷ್ಟಿಗರೆಯುವುದಂತ ನೀನು ಗ್ರಹಿಸುವುದು ಮತ್ತಂತದ್ದು ಅದಲ್ವೋ? ಮತ್ತೆ ನಾವು ರಾಜಬೀದಿಯಲ್ಲಿ ಬರ್ತೇವೆ. ಹಾ. ನೋಡು, ಏನು? ಆ ಕಡೆ ಈ ಕಡೆಯಲ್ಲಿರುವಂತಹ ಹಾ. ಉಪ್ಪರಿಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಉಪ್ಪರಿಗೆಯಲ್ಲಿ ನಿಂತು ಹಾ. ಚಪ್ಪರಿಸಿ ಹಾ. ಕೀಚಕನನ್ನು ನೋಡ್ತಾರೆ, ನುಂಗುವ ಹಾಗೆ. ಹೌದಪ್ಪ. ಯಾಕೆ? ಮತ್ತೆ ಎಳಿತಾರೆ. ಯಾಕೆ ನೋಡ್ತಾರೆ? ಯಾಕೆ? ಕೀಚಕನಿಗೆ ಇನ್ನೂ ಮದುವೆ ಆಗಲಿಲ್ಲ. ಹ್ಮ್. ತುಂಬು ಹರೆಯದ ಹಾ. ಯುವಕ ಕೀಚಕ. ಹೌದಪ್ಪ. ನೋಡುವವರಿಗೂ ಮದುವೆ ಆಗಲಿಲ್ಲ. ಹೌದೌದು. ಇಂತಹ ಕಲಿ ಕೀಚಕನನ್ನು ಮದುವೆಯಾದ್ರೆ ಯೋಗ ಯಾರಿಗುಂಟೋ ಅಂತ ಒಂದು ನಮ್ಮ ಜೀವನ ಸುಗಮವಾಗುತ್ತದೆ ಎಂಬ ಕಾರಣಕ್ಕೆ ಹಾ. ನನ್ನ ಮನಸ್ಸನ್ನು ಸೆಳೆಯುವುದಕ್ಕೆ ಹಾ. ಉಪ್ಪರಿಗೆ ಮೇಲೆ ನಿಂತು ಹಾ. ಸುದತಿಯರು ನನ್ನ ಮೇಲೆ ಹೂವಿನ ಮಳೆಗೆರೆಯುವುದು. ರಾಯ್ರೆ, ಹಾ. ಅದು 4 ಹೂ ನನ್ನ ಮೇಲೆಗೂ ಬಿತ್ತು. ಅದು ಬಹುಶಃ ಮುದುಕಿಯರು ಹಾಕಿದ್ರು. ಯಾರದ ಬಿದ್ದಿದೆ ಮಾತ್ರ. ಇರ್ಲಿ. ಹಾ. ಹಾಗಂತ ಹಾ. ಪ್ರಸಿದ್ಧರಾದವರನ್ನು ಹಾ.
ನೋಡುವುದಕ್ಕೆ ಸಭೆಯಲ್ಲಿ ಸಾವಿರ ಸಾವಿರ ಕಣ್ಣುಗಳು ಕಾತರಿಸ್ತದೆ. ಮತ್ತೆ? ಆದ್ರೆ ನಮಗೆಲ್ಲ ಸಾವಿರ ಕಣ್ಣನ್ನು ನೋಡ್ಲಿಕ್ಕಾಗುತ್ತದೆ? ಆಗುದಿಲ್ಲ. ನಮಗೆ ಯಾವುದು ಬೇಕು ಹಾ. ಆ ಎರಡು ಕಣ್ಣನ್ನು ಮಾತ್ರ ನಾವು ನೋಡುವುದು. ಹೌದೌದು. ಇದಕ್ಕೆಲ್ಲ ನಾವು ಸೊಪ್ಪು ಹಾಕುವವರಲ್ಲ. ಹೋಗೋಣ. ಅಕ್ಕನ ಅಂತಃಪುರದ ದ್ವಾರದವರೆಗೆ ಬಂದವರು ನಾವು. ಅನಂತಪುರಕ್ಕೆ ಬಂದಿದ್ದೇವೆ. ಅನಂತಪುರ ಇಲ್ಲಿ ಕರ್ಮದವ. ಅಂತಃಪುರ ಅಂತಃಪುರ ಹೌದೌದು. ಇದು ದ್ವಾರ. ದ್ವಾರ ಒಳಗೆ ಹೋದ್ರೆ ಹಾ. ಅಕ್ಕನ ಅಂತಃಪುರದ ಒಳಗೆ ಹೋಗುತ್ತೇವೆ. ನಿಜ ನಿಜ. ಹಾಗಂತ ನಾವು ಒಮ್ಮೆಲೆ ಒಳಗೆ ನುಗ್ಗುವುದಲ್ಲ. ನಮಗೆ ಮಾನ ಮರ್ಯಾದಿಲ್ವ? ಉಂಟು. ಮಾತ್ರ ಒಳಗಿರುವುದು ಹೆಣ್ಮಕ್ಕಳು. ಎಲ್ಲ ಹೆಣ್ಮಕ್ಕಳು. ಅದರಲ್ಲಿಯೂ ಮಹಾರಾಣಿಯಾದಂತಹ ಸುದೇಶ್ನಾದೇವಿ. ಅವಳು ಯಾರಲ್ಲಿ ಆದ್ರೂ ಮಾತಾಡ್ತಾ ಇರ್ತಾಳೋ, ಕಾರ್ಯ ಬಾಹುಲ್ಯದಲ್ಲಿರ್ತಾಳೋ, ಹೇಳುವುದಕ್ಕಾಗುವುದಿಲ್ಲ. ಹೌದು, ರಾಣಿ ಅಲ್ವಾ? ಮರ್ಯಾದಸ್ಥರು ಒಬ್ಬರು ಇರುವಂತಹ ಜಾಗಕ್ಕೆ ಹೇಳದೆ ಕೇಳದೆ ಹೋಗುವ ಕ್ರಮ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾಗಿ ನನಗೆ ಹೋಗುವುದಕ್ಕಾಗುವುದಿಲ್ಲ. ನೀನೊಮ್ಮೆ ಹೋಗಿ ನೋಡಿ ಬಾ. ಸರಿಯಾದ ಮಾತು ಹೇಳಿದ್ದೀರಿ. ಅದು ಮರ್ಯಾದೆ ಬಗ್ಗೆ ಹೇಳಿದಿರಲ್ಲ, ಎಂತದ್ದು? ಮರ್ಯಾದೆ ಇದ್ದವರು ಒಟ್ಟಿಗೆ ದನ ನುಗ್ಗಿದ ಹಾಗೆ ಒಳಗೆ ನುಗ್ಗುವುದಿಲ್ಲ. ಹಾಗಾಗಿ ನನಗೆ ಹೋಗುವುದಕ್ಕಾಗುವುದಿಲ್ಲ. ನೀನೊಮ್ಮೆ ಹೋಗಿ ನೋಡಿ ಬಾ. ಹಾಗಾದ್ರೆ ನನಗೆ ಮರ್ಯಾದೆ ಇಲ್ಲ ಅಂತ ಅದರ ಅರ್ಥ ಅಲ್ವಾ? ಅಲ್ಲ, ಹೇಳಿದ್ ನಾನು. ಹಾಗಂತ ಆಗ್ತದೆ ಅದು? ಮತ್ತೆ ನೀನು ನನ್ನೊಟ್ಟಿಗೆ ಯಾಕೆ ಬರುವುದು? ನನಗೆ ಮಾನ ಅಪಮಾನ ಸಮಾನ. ಸಮಾನ. ಆಯ್ತಾಯ್ತು. ನೀನು ವಿಷ್ಣುವಿನ ಜಾತಿಯ. ಹೋಗಿ ನೋಡಿ, ಹೋಗಿ ನೋಡಿ ಬಾ. ನಿನಗೆ ಮೊದಲೇ ಹೇಳ್ಬೋದಿತ್ತಲ್ಲ, ಬರುವುದಕ್ಕಿಂತ ಮೊದಲೇ ಎದೆ ನೋವು ಉಂಟು ಅಂತ ವೈದ್ಯರಿಗೆ ತೋರಿಸಬಹುದಿತ್ತಲ್ಲ. ನನಗೆ ನೋವಲ್ಲ, ಮತ್ತೆ ನನ್ನ ಆರೋಗ್ಯ ಸರಿ ಉಂಟು. ಮತ್ತೆ ಎದೆಗೆ ಬಡಿ. ಒಳಗೆ ಕಂಡ ದೃಶ್ಯ ಅಂತ ಇದೆ. ಒಳಗೆ ಕಂಡ ದೃಶ್ಯ? ಹೌದು. ಏನು ಕಂಡೆ? ನಾವು ಬರುವಾಗ ಸ್ವಲ್ಪ ತಡವಾಗಿ ಹೋಯ್ತು. ಯಾಕೆ? ನಿಮ್ಮ ಅಕ್ಕನ ಮುಂದೆ ಹಿಂದೆ ಎಡ ಬಲ ಎಲ್ಲ ಜನರು ಕುಳಿತುಕೊಂಡಿದ್ದಾರೆ. ಕೈ ಹೊತ್ತುತ್ತಾ ಇದ್ದಾರೆ, ಕಾಲು ಹೊತ್ತುತ್ತಾ ಇದ್ದಾರೆ, ತಲೆ ಹೊತ್ತುತ್ತಾ ಇದ್ದಾರೆ. ನಿಮ್ಮ ಅಕ್ಕ ಹೋದ್ರಯ್ಯ. ಹೋದ್ದು ನಿನ್ನ ಮಾರಿ ಹಿಡಿದವ. ಅದೇ ಅವಸ್ಥೆ ಹಾಗುಂಟು. ಎಡಬಲದಲ್ಲಿ ಕೂತು ಗಾಳಿ ಹಾಕ್ತಾರೆ, ನೀರು ಕೊಡ್ತಾರೆ, ಕೈಕಾಲು ಒತ್ತುತ್ತಾರೆ. ಮೊದಲ ಗೊತ್ತಿತ್ತು, ಒಂದು ತುಂಡು ಬಿಳಿ ಬಟ್ಟೆ ಆದ್ರೂ ತರಬಹುದಿತ್ತು. ಹೋಗು, ನಿನ್ನ ದರಿದ್ರದವ ಅಪಶಕುನ. ನಿನ್ನ ಬಾಯಲ್ಲಿ ಬೇಡದ್ದು ಬಿಟ್ಟರೆ ಒಳ್ಳೇದು ಬರುವುದಿಲ್ವಾ? ಪರಿಸ್ಥಿತಿ ಹಾಗುಂಟು, ಚಿಂತಾಜನಕ. ನೀನು ರಾಜಯೋಗ ಅನ್ನುವುದನ್ನು ಕೇಳಿದ್ಯೋ? ರಾಜಭೋಗ ಅನ್ನುವುದನ್ನು ಕೇಳಿದ್ಯೋ? ಅದೆಲ್ಲ ನಮ್ಮ ಅಕ್ಕನ ರಾಜಭೋಗ. ತುಂಬಾ ಮಂದಿ ಅವರು ಇರುವುದೇ ಅದಕ್ಕೆ. ಅಕ್ಕನ ಕಾಲೊತ್ತಲಿಕ್ಕೆ, ಅಕ್ಕನ ಕೈ ಒತ್ತುವುದಕ್ಕೆ, ಕೆಲವರು ನೀರು ಕುಡಿಸುವುದಕ್ಕೆ, ಕೆಲವರು ಅವಳಿಗೆ ಗಾಳಿ ಹಾಕುವುದಕ್ಕೆ, ಅವರಿಗೆ ಸಂಬಳ ಕೊಡುವುದೇ ಆ ಕೆಲಸ ಮಾಡಲಿಕ್ಕೆ. ಅದನ್ನು ನೋಡಿ ಎಂತ ಗ್ರಹಿಸಿದೆ ಅಂದ್ರೆ ಯಾರಲ್ಲಿಯೂ ಮಾತಾಡುವುದಿಲ್ಲ. ಅಕ್ಕನಲ್ಲಿ ಮಾತಾಡುವುದಕ್ಕೆ ಪ್ರಶಸ್ತವಾದ ಸಮಯ. ಇನ್ಯಾಕೆ ತಡ, ಒಳ ಪ್ರವೇಶ. ಹೋಗೋಣ. ತರುಣಿಯರ ಮಧ್ಯದಲ್ಲಿ ಕುಳಿತುರ ಹಿರಿಯಳ ಹಿರಿಯಳ ಕರಡಿರುಗುತ್ತ ತರುಣಿಯರ ಮಧ್ಯದಲ್ಲಿ ಕುಳಿತಿಯ ಹಿರಿಯಳ ಕರಗುತ್ತ ಅನುಜ ಕಲ್ಡರಗುತ್ತ ಎರಗುತ್ತ ಅದು ಜನ ಶಿರಬಾನಿ ಗೌತಲಪ್ಪಿ ಮುತ್ತಿಸಿ ಹರುಷದಿಂದ ತರುಣಿಯರ ಮಧ್ಯದಲ್ಲಿ ಕುಳಿತಿಹ ಹಿರಿಯಳನು
ಎರಗುತ್ತ ಆಯಾ ಅಂತಃಪುರವನ್ನು ಪ್ರವೇಶ ಮಾಡಿದ್ದೇವೆ. ಬಂದೆವು. ನೋಡಿದ್ಯಾ? ನೋಡ್ತಾ ಇದ್ದೀನಿ. ಎಷ್ಟು ಮಂದಿ ತರುಣಿಯರು, ಇಬ್ಬರಲ್ಲ ಇಬ್ಬರ, 3 ಮಂದಿ 4 ಮಂದಿ, ಎಷ್ಟು ಲೆಕ್ಕಗೆ ಸಿಗ್ಲಿಕ್ಕಿಲ್ಲ. ಅಷ್ಟು ಮಂದಿ ತರುಣಿಯರ ಮಧ್ಯದಲ್ಲಿ ನೋಡು ನಮ್ಮಕ್ಕ ರಾರಾಜಿಸ್ತಾ ಇದ್ದಾಳೆ. ಹೌದೌದು, ಮಹಾರಾಣಿಯಾಗಿ ಮಿನುಗುತ್ತಿದ್ದಾಳೆ. ಅಂತಹ ಹಿರಿಯಳನ್ನು ಕಂಡ ಬಳಿಕ ಅವಳಿಗೆ ಭಾಗದ ತಲೆ ಬೇಕ ಹೇಳು. ಎಂತದು ನೀವು ನಮಸ್ಕಾರ ಮಾಡಿ ಬರ್ತಾರೆ. ನಿಮ್ಮ ಯೋಗ್ಯತೆ ಎಂತದ್ದು, ನಿಮ್ಮ ಅಂತಸ್ತು ಎಂತದ್ದು, ನಿಮ್ಮ ಗೌರವ ಎಂತದ್ದು ಅಂತ ಮಹಾಮಲ್ಲ ಅಂತ ನೀವು ಒಬ್ಬಳು ಹೆಣ್ಣಿನ ಕಾಲಿಗೆ ಅಡ್ಡ ಬೇಡ. ಅಪಮಾನ ಅಲ್ಲ. ಉಳಿದ ಹೆಣ್ಣು ಮಕ್ಕಳ ಕಾಲಿಗೆ ಬೀಳುವುದು ಅಪಮಾನ. ಅವಳು ಯಾರು? ನಮ್ಮ ಅಕ್ಕ. ಒಂದು ಮಾತುಂಟು ಗೊತ್ತುಂಟು ನನಗೆ. ಊರಿಗೆ ಅರಸನಾದರೂ ತಾಯಿಗೆ ಮಗನಲ್ಲವೇ? ಹಿರಿಯ ಅಕ್ಕ ಅಂತ ಹೇಳಿದ್ರೆ ತಾಯಿಗೆ ಸಮಾನ. ಅವಳಿಗೆ ನಮಸ್ಕಾರ ಮಾಡದೇ ಇರುವಂತ ಕೈಗಳು ಯಾಕೆ? ಹಾಗಾಗಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಬರ್ತೇನೆ. ಅಕ್ಕ, ಇದು ನಿನ್ನ ಪವಿತ್ರವಾದ ಪದಯುಗ್ಮಗಳಿಗೆ ನಿನ್ನ ಅನುಜನಾದಂತಹ ಕೀಚಕನ ಪ್ರಣಾಮ. ಶುಭವಾಗಲಿ ಎಂದು ಹೇಳಪ್ಪ. ಅಡ್ಡಬಿಡ. ಅಕ್ಕಮ್ಮ, ಅಕ್ಕಮ್ಮ. ಯಾವ ಅಕ್ಕಮ್ಮ? ಎಂತದ ಅಕ್ಕಮ್ಮ? ಅವರು ಅಕ್ಕಮ್ಮ ನಿಮಗೆ ಅಕ್ಕ, ನನಗೆ ಅಮ್ಮನಿಗೆ ಸಮಾನ. ಅದಕ್ಕೆ ಒಟ್ಟು ಸೇರಿಸಿ ಅಕ್ಕಮ್ಮ ಅಂತ. ಅದಕ್ಕೆ ಅಮ್ಮಕ್ಕ ಅಂತ ಹೇಳ್ಬೋದಲ್ಲ? ಅಮ್ಮಕ್ಕ. ಮಹಾರಾಣಿ ಅಂತ ಹೇಳು. ಮಹಾರಾಣಿ ಅಮ್ಮ, ಅಡಬೇಳು. ನಿಮ್ಮ ಕಾಲಿಗೆ ನಮೋ ನಮಃ. ಯಾರು ನಿನ್ನ ಗುರು? ಯಾರು? ಯಾಕೆಂದ್ರೆ ನಿನಗೂ ಮಾತು ಸರಿ ಇಲ್ಲ, ನಿನಗೂ ಕ್ರಿಯೆಯೂ ಸರಿ ಇಲ್ಲ. ನನ್ನ ಗುರು ವಿದ್ಯೆ ಕಲಿಸಿದ ಮರುದಿನ ಆತ್ಮಹತ್ಯೆ ಮಾಡಿದ್ದೇನೆ. ಮತ್ತೆ ನಿನ್ನನ್ನು ತಯಾರು ಮಾಡಿದವ ಸಾಯದ ಉಳಿತಾನೆ. ಯಾಕಂದ್ರೆ ಹಿರಿಯರನ್ನು ಕಂಡಾಗ ನಮಸ್ಕಾರ ಮಾಡುದು ಹಾಗ ಸಾಷ್ಟಾಂಗ ಅಂತ ಹೇಳಿದ್ದಾರೆ. ತಪ್ಪಲ್ಲ ನನ್ನದ್ದು, ತಪ್ಪು ನೀವು ಮಾಡಿದ್ದು. ನೀನು ಎಂದಿದ್ದೀಯ? ಕ್ರಮ ಅದು ಹಾಗೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಹಣ್ಣು ಕೈ ಮಾಡ್ತೇವೆ. ಆ ತೆಂಗಿನ ಗಾಡಿ ಹೇಗಿರ್ತೇವೆ? ಹೀಗಿರ್ತೇವೆ, ಹೀಗಿರ್ತೇವಲ್ಲ ಹಾಗೆ. ನೀನು ತೆಂಗಿನ ಗಾಡಿ ಅಂತೆ. ಇದು ಸರಿ, ನೀವು ಮಾಡಿದ ತಪ್ಪು. ನನ್ನನ್ನು ತಿದ್ದಲಿಕ್ಕೆ ನೀನು ಬರಬೇಡ. ಅದು ಅಲ್ಲಿಗೆ ಸರಿ, ಇಲ್ಲಿಗೆ ಇದು ಸರಿ. ಸರಿ, ನಮಸ್ಕಾರ ಮಾಡು. ಅಮ್ಮ, ತಾಯೇ, ಮಾತೆ. ತಮ್ಮ ಬಲ್ದಿ ಕುಳಿರು ಬಾಗ ತಮ್ಮ ಭಾಗ್ಯದ ಕಳಿ ಪಾರಿಲಿ ಸಮುದದಿ ಮಲ್ಡಿಸಿದ ನಾಕಿಯ ಸಮ್ಮುಖದುಳು ತಮ್ಮ ತಮ್ಮ ಭಾಗ್ಯ. ನಿನ್ನನ್ನು ತಮ್ಮ ಅಂತ ಕರೆಯುವುದಕ್ಕೆ ನನಗೆ ಬಹಳ ಪ್ರೀತಿಯಾಗುತ್ತದೆ, ಅಭಿಮಾನವಾಗುತ್ತದೆ. ನನಗೂ ಹಾಗೆ ನಿನ್ನನ್ನು ಅಕ್ಕ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತದೆ. ಹೆಮ್ಮೆ. ಯಾಕೆ? ಹೆಮ್ಮೆ ಅಲ್ಲ, ಹೆಮ್ಮೆ. ಯಾಕೆ? ನಮ್ಮ ಈ ಮತ್ಸ್ಯ ನಗರಿಯ ಭಾಗ್ಯಾಕಾಶದ ಬಾಲಮಾರ್ಥಾಂಡ ನೀನು. ನಿನ್ನ ಬಗ್ಗೆ ನನಗೆ ಪ್ರೀತಿ ಹುಟ್ಟುವುದಕ್ಕೆ, ಅಭಿಮಾನವಾಗುವುದಕ್ಕೆ ಅದುವೇ ಕಾರಣ. ಭಾಗ್ಯದ ಖನಿ. ಭಾಗ್ಯದ ಕಿನಿ. ಯಾರ ಕಿನಿ? ನೀವು ಕಿನಿಯಲ್ಲು ಖನಿ. ಖನಿ ಸಂಪತ್ತು. ಖನಿಯನ್ನು ತಮ್ಮ ಬಾಬಾ ಎಂಬ ಭಾಗ್ಯದ ಕನಿಯ ಖನಿ. ಖನಿ ಅದಲ್ಲ, ನೀನು ಹೇಳಿದ ಖನಿ ಅಲ್ಲ, ಖನಿ. ಒತ್ತಬೇಕು. ಖನಿ ಅಂತ. ಹೌದು, ಕುಳ್ಳಿರು ಎಂಬ ಭಾಗ್ಯದ ಕನಿಯ ಬಾಬಾ ಅಂತ. ಕೆಲವು ಸಮಯ ಆಯ್ತು ನಿನ್ನನ್ನು ನೋಡದೆ. ಹೌದಪ್ಪ. ದಿಗ್ವಿಜಯಕ್ಕೆ ಹೋದವ. ನೀನು ದಿಗ್ವಿಜಯಕ್ಕೆ ಹೋಗಿದ್ದೀಯಾ ಎಂಬ ವರ್ತಮಾನ ನಮಗೂ ಸಿಕ್ಕಿದೆಯಪ್ಪ. ಆದರೆ ಹೋದಂತಹ ನೀನು ಬಂದಿದ್ದೀಯ, ನಡೆದಂತಹ ವರ್ತಮಾನ ವಿಶೇಷತೆಗಳು ಏನು, ಏನೆಲ್ಲ ಸಾಧನೆಯನ್ನು ಮಾಡಿದ್ದೀಯ? ದಿಗ್ವಿಜಯ. ಏನೆಲ್ಲ ವಿಶೇಷ? ದಿಗ್ವಿಜಯ. ಸಾಕು, ಅತಿರೇಕ ಆಗಬಾರ್ದು. ದಿಗ್ವಿಜಯ. ಅಂದ್ರೆ
ಏನು ದಿಗ್ವಿಜಯ ಪ್ರಯೋಜನವೇ ಇಲ್ವೋ? ಹಾಗಲ್ಲ, ಮತ್ತೆ ದಿಗ್ವಿಜಯದ ಬಗ್ಗೆ ಹೇಳಬೇಕು ಅಂತ ನೀನು ಹೇಳಿದ್ದಿ. ಅದನ್ನು ಹೇಳಬೇಕಾದ ಯಾರು? ಯಾರು? ನಾನಾ? ಮತ್ತೆ ನಾನೇ ಮಾಡಿದ ಸಾಧನೆಯನ್ನು ನಾನೇ ಹೊಗಳಿದ್ರೆ ಹೇಳ್ತಾರಲ್ಲ, ತನ್ನನ್ನು ತಾನು ಹೊಗಳಿಕೊಳ್ಳುವುದು ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ಹಾಗಾಗಿ ಅದನ್ನು ನಾನು ಹೇಳುವುದಕ್ಕಿಂತಲೂ ನಾನು ಮಾಡಿದ ಸಾಧನೆಯನ್ನು ಇವನ ಬಾಯಲ್ಲಿ ನೀನು ಕೇಳಬೇಕು. ಚಿಕ್ಕ ಹೇಳ. ಅಮ್ಮ, ದಿಗ್ವಿಜಯ ಅಲ್ವಾ ನೀವು ಕೇಳಿದ್ದು? ದಿಗ್ವಿಜಯ ಎಲ್ಲಿಗೆಲ್ಲ ಹೋಗಿದ್ದೇವೆ ಹೇಳು. ದಿಗ್ವಿಜಯಲ್ಲಿ ಏನು ಸಾಧನೆ ಮಾಡಿದ್ದೀರಿ ಅಂತ ನಾನು ಕೇಳಿ. ನಮಗೆ ಅದು ಲೆಕ್ಕ. ನಮಗೆ ಲೆಕ್ಕಕ್ಕೆ ಇಲ್ಲ ಅಂತ. ಹೋದ ಊರು ಒಂದೆರಡಲ್ಲ, ಅಂಗ, ಮಂಗ, ಮಂಗ ನಿನ್ನ ಅಪ್ಪ, ವಂಗ, ವಂಗ, ಕಾಳಿಂಗ, ಕಾಳಿಂಗ ಅಲ್ವೋ ಕಳಿಂಗ, ಪರ್ಪರ, ಅದ್ಯಾವ ಊರು? ಬರ್ಬರ, ಬರ್ಬರ, ಎಲ್ಲ ಊರಿಗೆ ಹೋದೆವು. ಕರ್ನಾಟಕ, ಕರ್ನಾಟಕ, ಕೇರಳಕ್ಕೆ ಹೋದೆವು. ಏನೂ ಸಮಸ್ಯೆ ಇಲ್ಲದೆ ಕೇರಳಕ್ಕೆ ಹೋದದ್ದು ನಾವಿಬ್ರು ಮಾತ್ರ. ನಮಗೆ ಹೋಗುವಾಗ ಸಮಸ್ಯೆ ಆಗಲಿಲ್ಲ, ಬರುವಾಗ ಸ್ವಲ್ಪ ಸಮಸ್ಯೆ ಆಯಿತು. ಆದ್ರೂ ನನ್ನನ್ನು ಗಂಡನ್ನು ಬಿಟ್ಟದ್ದು ಬಿಡದ ಉಪಾಯ ಇಲ್ಲ. ಅವರು ಆದೇಶಿಸಿ ಇದ್ರು. ರಾಯ್ರೆ, ಹೋಗುವಾಗ ನಮ್ಮ ನಿರೀಕ್ಷೆ ಬಹು ದೊಡ್ಡದಿತ್ತು. ಎಂತೆಂಥವ್ರು ಯುದ್ಧ ಮಾಡಬೇಕಾಗುತ್ತೆ, ಎಂತೆಂಥ ಘಟಾನುಘಟಿಗಳು ಬರ್ತಾರಂತ. ಆದ್ರೆ ಎಂಥದ್ದು, ಇವರನ್ನ ಕಂಡದ್ದೇ ತಡ. ಈ ಪುಂಗಿಯ ನಾದಕ್ಕೆ ಹಾವು ತಲೆ ಹಾಕಿ ತಗ್ಗಿಸಿದ ಹಾಗೆ ಒಬ್ಬರದ್ದು ಸುತ್ತಿ ಉಂಟ, ಎಲ್ಲ ತಲೆ ತಗ್ಗಿಸಿದ್ದೆ. ಯುದ್ಧ ಮಾಡೋ ಅವಕಾಶ ಸಿಕ್ಕಿದ್ದು, ಯಾರು ಬರಲ್ಲ ಇಲ್ವಾ? ಯುದ್ಧ ಮಾಡೋ ಅವಕಾಶ ಸಿಕ್ಕಿದ್ದು ಕೆಲವು ಕಡಿಮೆ. ಮಾಡಿದ್ದೀರಾ? ಮಾಡಿದ್ದೇವೆ. ಕೆಲವು ಇವರನ್ನು ಕಂಡಾಗ ಸಡದೆ ನಿಂತರು. ಅಂತವರದಲ್ಲಿ ಇವರು ಅದು ಹೇಳಿ ಪ್ರಯೋಜನ ಇಲ್ಲ. ಹೇಳಿ ಪ್ರಯೋಜನ ಅಂತ ಹೇಳಿದ್ರೆ ಹಾಗಲ್ಲ, ಅಂತದ್ದು ಅಂತವನ್ನ ಹೊಡೆದು ಉರುಳಿಸಿ ಧ್ವಜವನ್ನು ಅಲ್ಲಿ ಉಗಿದು ಆಮೇಲೆ ಕಂಬವನ್ನು ಹಾರಿಸಿ ಹೊಂದಿದ್ದಾರೆ. ಅಂತ ಒಂದು ಸಾಮರ್ಥ್ಯ ಇದ್ದವರು ಇವರು. ನೀನು ನನ್ನನ್ನು ಹೊಗಳಲಿಕ್ಕೆ ಬಂದದ್ದು, ನನ್ನ ಮರ್ಯಾದೆ ತೆಗಲಿಕ್ಕೆ ಬಂದದ್ದು. ಹೊಗಳಿದ್ದು ಎಂತ ಕಂಬ ಹಾರಿಸುವುದು, ಧ್ವಜವನ್ನು ಊರುವುದ? ಧ್ವಜ ಹಾರಿಸುವುದಲ್ಲ, ಧ್ವಜವನ್ನು ಹಾರಿಸಿ ಕಂಬವನ್ನು ಊರಿ ಬಂದಿದೆ. ಕಂಬವನ್ನು ಊರಿ ಬಂದಿದ್ದಾರೆ. ಅಲ್ಲೆಲ್ಲ ವಿಜಯ ಪತಾಕೆ ಹಾರುತ್ತಾ ಉಂಟು. ಯಾರ್ದು? ನಿಮ್ಮದು ವಿಜಯ ಪತಾಕೆ ಅಂತ ಸರಿ ಹೇಳು. ವಿಜಯ ಪತಾಕೆ ಅಂತ ಪತಾಕೆ ಹಾರ್ತಾ ಉಂಟು. ಅಂತ ಘನ ಪರಾಕ್ರಮ ಇವರು ಮಾಡಿದ್ದಾರೆ. ಮತ್ತೆ ಒಟ್ಟಿಗೆ ಹೋದವ ನಾನಲ್ವ, ನಾನು ಸುಮ್ಮನೆ ಬಿಡ್ತೇನ? ನೀನೇನು ಮಾಡಿದೆ? ಮಾಡೋದು ಏನು ಅಂತ ನನಗೆ ಅಂತ ಈಗ ಹೇಳುವಾಗ ಅಷ್ಟು ಇದಾಗುತ್ತದೆ. ಏನು ಗೊತ್ತಿಲ್ಲ. ಎಷ್ಟು ಮಂದಿಯ ಕೈ ಕಟ್ತಿದ್ದೇವೆ, ಎಷ್ಟು ಮಂದಿಯ ಕಾಲು ಕಟ್ತಿದ್ದೇವೆ, ಎಷ್ಟು ಮಂದಿಯ ಕಣ್ಣನ್ನು ಕೀಳಿದ್ದೇವೆ, ಎಷ್ಟು ಮಂದಿಯ ಕರಳು ಬಗೆದು ತೆಗೆದಿದ್ದೇವೆ. ಎಲ್ಲ ತೆಗ್ದತೆ ಅಲ್ಲ, ಅಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಲ್ಲುವುದಕ್ಕಿಂತ ಒಮ್ಮೆಗೆ ತಲೆ ತೆಗಿಬಹುದಿತ್ತಲ್ಲ. ಆಗುದಿಲ್ಲಮ್ಮ. ಅದ್ಯಾಕೆ? ತಲೆಯನ್ನು ಮೊದಲು ಇವರು ತೆಗೆದಿದ್ದಾರೆ. ಸತ್ತಂತ ಅಲ್ಲ, ಹೆಣಕ್ಕೆ ನೀನು ಈ ರೀತಿ ಶಿಕ್ಷೆ ಹಾಕಿ ಮಾಡಿ ಅವಕಾಶ ಕೊಡ್ಲಿಲ್ಲ ಇವರು. ಅದನ್ನೆಲ್ಲ ಅವರೇ ಮಾಡಿಬಿಡಿ. ಇವರೇ ಮಾಡಿದ್ದಾರೆ. ಅಂತ ಒಂದು ಭಯಂಕರ ಅಲ್ವ. ಹಾಗೆ ದಿಗ್ವಿಜಯವನ್ನು ಪೂರೈಸಿ ನಿನ್ನನ್ನು ನೋಡ್ಬೇಕು ಅಂತ ನಾವು ಬಂದದ್ದು. ಬಹಳ ಒಳ್ಳೆಯದಾಯ್ತು, ಬಂದಿದ್ದೀಯಲ್ಲ. ನನ್ನನ್ನು ಕಾಣಬೇಕು ಮತ್ತು ಉದ್ದೇಶದಿಂದ ಬಂದವ ನೀನು. ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿದ್ಯಾ. ಈಗ ಬಾ, ಈಗ ಬಾ, ಕುಳಿತು. ಹೇಳಿ ಅಲ್ಲಿಂದ ಇನ್ನು ಕೂತು ಅಪಾಯ ಆಗ್ತದೆ. ಆಸನ ಕಾದಿದೆ ಅಂತೆ, ಸ್ವಲ್ಪ ತಂಪಾಗ್ಲಿ, ಸ್ವಲ್ಪ ತಣ್ಣೀರು ಹಾಕಿ ತಣ್ಣದ ಮೇಲೆ ಕಾದಿದೆ ಅಂತ ಹೇಳಿದ್ರೆ ಬಿಸಿ ಆಗಿದೆ ಅಂತಲ್ವ, ನನಗಾಗಿ ಕಾದಿರಿಸಲ್ಪಟ್ಟಿದೆ. ನಿನಗಿಲ್ಲ ಅಂತ ಭಾವಿಸಬೇಡ, ನೀನು ಕೂತ್ಕೋ. ಆಗುದೆಂತದ್ದು? ಆಸನ ಹಿಂದಾಯ್ತು, ಕೂತದ ಮುಂದೆ ಹಾಸನ. ಮತ್ತೆ ನೀನು ಹಾಸನದಿಂದ ಮುಂದೆ ಹೋದ್ಯಾಕೆ? ನನ್ಗೆ ಗೊತ್ತಾಗ್ಲಿಲ್ಲ. ಹಾಸನಲ್ವ ಆಸನ? ಅದೇ ಹಿಂದಾಯ್ತು, ಕೂತದ ಮುಂದೆ ಆಯ್ತು. ಅಲ್ಲಿ ಕೂತ್ಕೊಳ್ಬೇಡ, ಇಳಿವಾ ಇಳಿವಾ. ಬಂದಿದ್ದೀಯಲ್ಲ, ನಿನಗೆ ಕುಡಿಯುವುದಕ್ಕೆ ಏನಾದ್ರೂ ಚಿಕ್ಕ ನೆನಪು ಹುಟ್ಟಿಸಿದ ಜಾಗ್ರತೆ. ಒಟ್ಟು ಮಾತಾಡುವುದ, ಕುಡಿಯುವುದ? ನಾವು ಸದ್ಯಕ್ಕೆ ಕುಡಿಯುವ ಸ್ಥಿತಿಯಲ್ಲಿ ಇಲ್ಲ. ನಾವು ಹೋದಲ್ಲೆಲ್ಲ ಕುಡಿಯುವುದಿಲ್ಲ. ಕುಡಿದೇ ಹೋಗುದು. ಯಾಕೆ? ನಾವು ಬರುವಾಗ ಕುಡಿದೇ ಬರುವುದು. ಮತ್ತೆ ಕುಡಿಯುವುದಕ್ಕೆ ಏನು ಬೇಕು? ತಿನ್ನುವುದಕ್ಕೆ ಏನಾದ್ರೂ ಬೇಕಾ? ಎಂತದ ಮನೆ ಒಟ್ಟು ಮಾತಾಡುವುದ? ನಮ್ಮ ಕ್ರಮ ಎಲ್ಲ ಬದಲಿದೆ ಈಗ. ನಾವು ಆಗಾಗ ತಿನ್ನುವುದಿಲ್ಲ, ಆಗಾಗ ಕುಡಿಯುವುದಿಲ್ಲ. ಕುಡಿಯುವಾಗ ಮಾತ್ರ ತಿನ್ನುವುದು, ತಿನ್ನುವಾಗ ಮಾತ್ರ ಕುಡಿಯುವುದು. ಹಾಗಾಗಿ ಈಗ ಬೇಡ, ಈಗ ಬೇಡ. ಆದ್ರೂ ಕಾಲಕ್ಷೇಪಕ್ಕಾಗಿ ಏನಾದ್ರೂ ಬೇಕಲ್ಲ. ವೀಳ್ಯವನ್ನು ಹಾಕಿ. ವೀಳ್ಯ ಹಾಕುವುದು? ಹೌದು. ಇದುಂಟಾ? ಯಾವುದು? ಮಧು. ಮಧು ಅದ್ಯಾಕೆ? ಅದು ಇವರಿಗೆ ಬಹಳ ಇಷ್ಟ, ಅದು ಬಿಡುದಿಲ್ಲ ಇವರು. ಎಂತದ? ಮಧು. ಮಧು ಮಧು, ಜೇನು. ಜೇನು ಜೇನು. ನೀನು ಹೇಳಿದ್ದು ಬೇರೆ ಅಪ್ಪ ಅದು. ಆಯ್ತಾ? ಅದಿದ್ರೆ ಮಾತ್ರ ಇವರು ಸ್ವೀಕರಿಸ್ತಾರೆ. ಸದ್ಯಕ್ಕೆ ಏನು ಬೇಡ, ಬೇಡ. ಸ್ವಲ್ಪ ವಿಶ್ರಾಂತಿ ಮಾಡಿ.
ಕೆಲದಲಿಗೆ ದುರುಳಲಿಂದ ಗ್ರಜೆಯ ಕೆಲದಲ್ಲಿ ಸುರುಚಿರಾಜನ ಏತೋ ಸುರುಚಿರಾಜನ ಏತೋ ಕುಳಿತ ಧರಿಸಿ ನೋಡಿದ ಕುಳಿತ ಧರಿಸಿ ನೋಡಿದನು ಈಯನೆ ಅಬಲವಾರವನ್ನು ಕುಳಿತ ಧರಿಸಿ ನೋಡಿದನು ಈಯನೆ ದುರುಳಯುತಗ್ರಜೆಯ ಕೆಲದಲ್ಲಿ ಸುರುಚಿರಾಜನ ಏತು ಆ ಆ ನೋಡ ನಮ್ಮ ಅಕ್ಕರ ಅಂತಪುರದ ನೋಡ್ತಾ ಇದ್ದೇನೆ ರಾಯರೇ. ಸುರುಚಿ ರಾಸನವನ್ನು ನಾವು ಏರಿದ್ದೇವೆ. ಮತ್ತೆ ನೋಡು, ಹಾ. ಹಿಂದೆ ಮುಂದೆ ಮುಂದೆ ಹಾ. ಎಡ ಬಲ. ಬಲ ಹಾ. ಅಕ್ಕನ ಎಡಬಲದಲ್ಲಿ ಕುಳಿತಂತಹ ತರುಣಿ ಮಣಿಯರು ಎಷ್ಟು ಮಂದಿ ಅಲ್ವಾ? ಮತ್ತೆ? ಎಲ್ಲರೂ ಮದುವೆಯಾಗದೆ ಎಲ್ಲ ನವ ತರುಣಿಯರು. ನೆರೆದ ಯುವತಿಯರನ್ನು ನೋಡು. ಹೌದಪ್ಪ ಅಲ್ವಾ? ಅಯ್ಯೋ. ಎಷ್ಟು ಮಂದಿಗಳಿದ್ದಾರೆ. ಲೆಕ್ಕಕ್ಕೆ ಸಿಗ್ಲಿಕ್ಕೆ ಇವರದ್ದು ಪರಿಚಯ ಉಂಟ ನಿನಗೆ? ಯಾವ ಊರಿನದ್ದು? ಎಲ್ಲ ನಮ್ಮದೇ ಸಂಪಾದನೆ. ಹೌದೌದು. ಇಲ್ಲಿ ಬಾ, ಅಲ್ಲಿ ನೋಡಿದ್ಯಾ? ಅದು ಯಾವ ಯಾವ ಅದು ನಾವು ಅಂಗಕ್ಕೆ ಹೋದಾಗ ಸಂಪಾದನೆ ಮಾಡಿದ್ವಿ. ಹಾ. ಅದು ಆಚೆದು ವಂಗ, ವಂಗ, ಮತ್ತೊಂದು ಕಳಿಂಗ, ಕಳಿಂಗ, ಮತ್ತೊಂದು ಕರ್ನಾಟಕ, ಕರ್ನಾಟಕ, ಮತ್ತೊಂದು ಕಾಂಬೋಜ, ಕಾಂಬೋಜ, ಮತ್ತೊಂದು ಬರ್ಬರ, ಬರ್ಬರ, ಇನ್ನೊಂದು ಕೇರಳ. ಕೇರಳದ್ದು. ಕೇರಳದಿಂದ ಮುಂದೆ ಮುಂದೆ ಅರಸ ಕೇಳ ನಡುವೆ ರತುನದ ಸರದುಳಿರ್ಪ ಶಿಖಾ ಮಣಿಬೂವು ಅರಸ ಕೇಳ ನಡುವಿರ ತುಲದ ಸರಸ ತುಳಿರ್ಪ ಶಿಖಾ ಮಣಿಬೂ ಮೆರೆವ ದೃಪದಾತ್ಮದಿಯ ಕಾಣುತ್ತ ಮೆರೆವ ದೃಪದಾತ್ಮದಿಯ ಕಾಣುತ್ತ ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಲೋಕದ ಸತಿಯೋ
ಪಡೆದವಳೆ ಪುಣ್ಯವತಿಯೋ ಮತ್ತೆ ಯುವತಿಯ ಪಡೆದವ ಏನ್ ಪುಣ್ಯವತಿಯೋ ಸತಿಯ ಸೌಂದರ್ಯವತಿರಲಿ ರತಿಯ ಸೌಂದರ್ಯವತಿರಲಿ ಸುರ ಸತಿಯರ ಸೊಬಗು ತಾನಾಜಿಯುಳಿರಲಿ ಸುರಸತಿಯರ ಸೊಬಗು ತಾನಾಜಿಯುಳಿರಲಿ ಸುರಸತಿಯರ ಸೊಬಗು ತಾನಾಜಿಯುಳಿರಲಿ ಮಧ್ಯ ಯುವತಿಯ ಪಡೆದವಳೆ ಪುಣ್ಯವತಿಯೋ ನೀವು ಇಂಥವ್ರು ನಾನು ಭಾವಿಸಿಲ್ಲ ಆಯ್ತಾ. ನೀವು ನನ್ನ ಮೈ ಮೇಲೆ ಕೈ ಹಾಕುತ್ತಂತದ್ದು. ನಾನೊಬ್ಬ ಗಂಡ ಅಲ್ವಾ? ನಾನಲ್ಲಿದ್ದೇನೆ ಈಗ. ನನ್ನಲ್ಲಿ ಕೇಳುದಾ? ಅಕ್ಕನ ಅಂತಪುರ ಬಂದಾಯ್ತು, ಅಕ್ಕನಲ್ಲಿ ಮಾಡಿ ಆಯ್ತು, ದೃಶ್ಯ ಎಲ್ಲ ನೋಡಿ ಆಯ್ತು. ಅದಲ್ವೋ ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯೋ, ಕನಸೋ ನನಸೋ ಭಾವದ ಭ್ರಮೆಯೋ ಯಾವುದು ಅರ್ಥವಾಗುವುದಿಲ್ಲ. ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ. ಅಕ್ಕನ ಅಂತಃಪುರದಲ್ಲಿರುವಂತಹ ತರುಣಿಯರ ಸೌಂದರ್ಯವನ್ನು ಕಾಣುತ್ತಾ ನಿನಗೆ ತೋರಿಸುತ್ತಾ ಮುಂದೆ ಮುಂದೆ ಬಂದೆವು ಮುಂದೆ ಬಂದೆವು ಮುಂದೆ ಬಂದೆವು ಮುಂದೆ ಬಂದೆವು ಬಂದೆ. ಬಂದಾಗ ನನ್ನ ಕಣ್ಣುಗಳಿಗೆ ಕೋಟೆ ಸೂರ್ಯನ ಪ್ರಭೆ ಬಂದು ರಾಚಿದ ಹಾಗಾಯಿತು. ಇದು ಮಿಂಚಿನ ಬಳ್ಳಿಯೊಂದು ಬಂದು ಬಡಿದಂತಹ ಅನುಭವವಾಯಿತು. ತರುಣಿಯರ ಮಧ್ಯದಲ್ಲಿ ಶಿಖಾರತ್ನದ ಹಾಗೆ ಕಂಗುಡಿಸುತ್ತಿರುವಂತಹ ಒಬ್ಬಳಾಕೆ ಹೆಣ್ಣು, ಅವಳನ್ನು ನೋಡಿದೆ. ಏನು ರೂಪ, ಏನು ಒಣಪು, ಏನು ವಯ್ಯಾರ, ಅಪ್ಪ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅವಳನ್ನು ವರ್ಣಿಸುವುದಕ್ಕೆ ನಾನು ಬಿಡು, 1000 ನಾಲಿಗೆ ಉಳ್ಳಂತ ಆದಿಶೇಷನಿಗಾದರೂ ಆಗ್ಲಿಕ್ಕೆ ಇಲ್ಲ. ಅಪ್ಪ ಏನು ಸೌಂದರ್ಯ, ಏನು ರೂಪ, ಅವಳ ಕಣ್ಣು, ಅವಳ ಹಣೆ, ಅಯ್ಯೋ ಅವಳ ಹುಬ್ಬು, ಅವಳ ಮೂಗು, ಅವಳ ತುಟಿ, ಅವಳ ಗಲ್ಲ, ಅವಳ ಕೊರಳು, ಅವಳ ನೀವು ಎಂತದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ಸರಸಿರುವ ನೇತ್ರದಿಂ ಕನಕಾಭ ಗಾತ್ರದಿಂ ಮಿನುಗುತಿಯ ನಾಸ್ಯದಿಂ ವಿದುಮಂಡಲಾಸದಿಂ ತರುಣಿ ಸಂಕೇಶದಿಂ ಸೌಂದರ್ಯ ವೇಷದಿಂ ಕಂಗುಡಿಸುತ್ತಿರುವಂತಹ ಹೆಣ್ಣು ಯಾರಾಗಿರ್ಬೋದು? ಕಳೆದ ವರ್ಷ ಇರಲಿಲ್ಲ, ಅವತ್ತು ಬರಗದು ಇಲ್ಲಿಲ್ಲ. ಹೊಸ ಸೇರ್ಪಡೆ, ಇತ್ತೀಚೆಗೆ ಬಂದು ಸೇರಿದಾಗಿರ್ಬೋದು. ಹೊಸ ಸೇರ್ಪಡೆ. ಹೌದು, ನಾನು ಆಲೋಚನೆ ಮಾಡೋದು ಏನು ಇವಳೇ ಇಷ್ಟು ಚಂದ ಇರುವಾಗ ಇವಳ ಅಮ್ಮ ಎಷ್ಟು ಚಂದ ಇರ್ತಾಳೆ. ಇವಳನ್ನು ಬಿಟ್ಟು ಅಮ್ಮನ ಸಂಗತಿ ಮೂಲ ಹೇಗಿರ್ಬೋದು ಅಂತ ಆಲೋಚನೆ ಮಾಡಿದ್ ನಾನು. ಇವಳನ್ನು ಕಾಣಿಕೆ ಕೊಟ್ಟಂತಹ, ಇವಳನ್ನು ಪೆತ್ತ ಹೆತ್ತ ಭೂಮಿಗೆ ಕಾಣಿಕೆ ಕೊಟ್ಟಂತಹ ಆ ಹೆಣ್ಣು ಸಾಮಾನ್ಯ ಹೆಣ್ಣಲ್ಲ, ಅವಳು ಸುಗರ್ಭೆ. ಅದು ಹಾಗೇ ಅಲ್ವಾ? ನಾವು ಹೇಳುವುದನ್ನು ಕೇಳಲಿಲ್ವಾ? ಏನು? ಬಳ್ಳಿಯಂತೆ ಕಾಯಿ, ತಾಯಿಯಂತೆ ಮಗು, ಆಮೇಲೆ ನಾಯಿಯಂತೆ ಬಾಲ. ಇಷ್ಟು ಹೊತ್ತಿನಲ್ಲಿ ಅಲ್ಲಿಗೆ ಯಾಕೋ ಬಾಯಿ ಹಾಕ್ಲಿಕ್ಕೆ ಹೋಯ್ತು. ಅಲ್ಲ, ನನಗೆ ಆಗಲೇ ನೆನಪಾಗಿದೆ, ಹೇಳಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ನಿನಗೆಲ್ಲ ಬರುವುದು ಇಂಥದ್ದೇ ಅಲ್ಲ, ಮತ್ತು ನಾನು ಯಾವಾಗ ಅದೆಲ್ಲ ಹಾಕುದು? ಅಲ್ಲ, ವಿಷಯ ಹೌದಲ್ಲ ಅದು ನೀವು ಹೇಳಿದ್ದು ಅಲ್ವಾ? ನೂಲಿನಂತೆ ಸೀರೆ, ಸೀರೆ ತಾಯಿಯಂತೆಯೇ ಮಗಳು,
ಇವಳು ಇಷ್ಟು ಚಂದ ಇರಬೇಕು ಅಂತಾದ್ರೆ ಇವಳನ್ನು ಹೆತ್ತಂತಹ ತಾಯಿಯು ಸೌಂದರ್ಯವತಿ ಆಗಿರಬೇಕು, ಇರಲೇಬೇಕು. ಅವಳ ಗರ್ಭ ಸಾಮಾನ್ಯ ಗರ್ಭವಲ್ಲ, ಅದು ಸುಗರ್ಭ. ಅವಳು ಸುಗರ್ಭೆ. ಯಾರು ಅಂತ ಹೇ ಚಿಕ್ಕ ಏನು ನಾನು ನೋಡಿದ್ದೇನೆ. ಏನು ಇವಳನ್ನು ನೋಡಿದ್ದೇನೆ. ಎಲ್ಲಿ ಎಲ್ಲಿ ಯಾವಾಗ ನೋಡಿದ್ದೇನೆ. ಎಲ್ಲಿ? ಹಿಂದಿನ ಪ್ರಸಂಗ. ಅದ್ಯಾವುದು ಪ್ರಸಂಗ? ದ್ರೌಪದಿ ಸ್ವಯಂವರ. ಇದ್ದ ಪ್ರಸಂಗವೇ ಮುಗಿಲ್ಲ. ಇದ್ದ ಪ್ರಸಂಗ ಕಲೆ ಅವ್ರು ಎದ್ದು ಹೋದ್ರಲ್ಲ. ದ್ರೌಪದಿ ಸ್ವಯಂವರ. ಅದಕ್ಕೆ ನಾನು ಹೋದವ. ದ್ರೌಪದಿಯನ್ನು ಮದುವೆ ಆಗಬೇಕು ಅಂತ ಹಂಬಲಿಸಿದವ. ಮತ್ತೇನಾಯ್ತು? ಆ ಸಮಯದಲ್ಲಿ ನಮಗೆ ಅಲ್ಲಿ ಸಾಧ್ಯವಾಗಲಿಲ್ಲ. ಯಾವನೋ ಒಬ್ಬ ಬ್ರಾಹ್ಮಣ ತರಳ ಅವನು ಬಂದು ಅವಳನ್ನು ಮದುವೆಯಾದ. ಆಮೇಲೆ ಗೊತ್ತಾಯಿತು ಬ್ರಾಹ್ಮಣ ವೇಷದಲ್ಲಿ ಬಂದವ ಪಾರ್ಥ ಎಂಬ ಹಾಗೆ. ಪಾಂಡವರೇ ಅವಳನ್ನು ಮದುವೆ ಆದ. ಅಂತಹ ದ್ರೌಪದಿಯೇ ಸುಮ್ಮನೆ ಕೂತ್ಕೊಳ್ಳಿದೆವು. ಇಲ್ಲ, ಅವಳು ಸರ್ವಾಂಗ ಅಲಂಕಾರ ಭೂಷಿತೆಯಾಗಿದೆ. ಇವಳ ಮೈ ಮೇಲೆ ನಿರಾಭರಣ ಒಂದು ತುಂಡು ಚಿನ್ನ ಇಲ್ಲ. ಅವಳು ಇವಳಾಗುವುದಕ್ಕೆ ಸಾಧ್ಯ ಇಲ್ಲ. ಭ್ರಮೆ ನಿಮ್ಮದಲ್ಲ. ಹಾಗಿದ್ರೆ ಯಾರು? ವಾಸ್ತವ ಕಣ್ಣ ಮುಂದೆ ಇರುವಾಗ ನಾವು ಕಲ್ಪನಾಲೋಕದಲ್ಲಿ ವಿಹರಿಸುವುದು ಯಾಕೆ? ಅಂದ್ರೆ ಅರ್ಥ ಆಗ್ಲಿಲ್ಲ. ಇವಳಿರುವುದು ಅಕ್ಕನ ಬಳಿಯಲ್ಲಿ. ಅಕ್ಕನಿಗೆ ಇವಳ ಪರಿಚಯ ಇಲ್ಲದೆ ಹೋದಿತಾ? ಮತ್ತೆ ಇರಬೇಕಲ್ಲ. ಹಾಗಾಗಿ ಅವಳಲ್ಲೇ ಕೇಳುವುದು ಉಚಿತ. ಕೇಳುವ. ಸಜಾತಿಗಳು ಸತಿಯರ ನಡುವೆ ತಾರನಿವಾದಳು ಶಶಾಂಕ ಮೆರೆವಂತೆ ಸಹಜಾತೆ ಕೀಳು ಸತಿಯರ ನಡುವೆ ತಾರ ನಿವಹದುಳು ಶಶಾಂಕ ಮೆರೆವಂತೆ ತಾರ ನಿವಹದುಳು ಶಶಾಂಕ ಮೆರೆವಂತೆ ಬಹಳ ಪ್ರಕಾಶದಿ ತೋರ್ಪಡಿ ತಿಳುವಿಕೆಯೋ ಬಹಳ ಪ್ರಕಾಶದಿ ತೋರ್ಪಡಿ ಚೆಲುವಿಕೆಯು ಮಹಿಯೊಳಿಲ್ಲ ಫಲೆಯರು ಇನಿತು ಅಂತಃಪುರದ ಎಲ್ಲ ಸನ್ಮಾನವನ್ನು ನಾವು ಪಡೆದಿದ್ದೇವೆ. ಹೌದಪ್ಪ, ಒಂದು ಉಳಿಲಿಲ್ಲ. ಎಲ್ಲ ಪಡೆದಿದ್ದೇವೆ. ಸಂತೋಷವಾಯಿತು. ಮತ್ತೇನು? ನಿನ್ನ ಆದರ ಆತಿಥ್ಯವನ್ನು ಕಂಡಾಗ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಹೊರಟಿದ್ದೀರಿ ಇವರು. ಏನಾಯ್ತು? ಏನು ಒಂದು ಸಣ್ಣ ಸಮಸ್ಯೆ. ಸಮಸ್ಯೆ? ಸಣ್ಣ ಸಮಸ್ಯೆ ನಿಮಗೆ? ಹೌದಪ್ಪ. ಇಲ್ಲಿ ಅದನ್ನು ಪರಿಹರಿಸದೆ ಇಲ್ಲಿಂದ ಹೋಗುವ ಹಾಗಿಲ್ಲ. ಏನಪ್ಪ ಅಂತಹ ಸಮಸ್ಯೆ? ನಿನ್ನ ಸಭೆಯ ಸಂಭ್ರಮವನ್ನು ಕಂಡೆ. ನಿನ್ನ ಎಡಬಲದಲ್ಲಿರುವಂತಹ ಸುದತಿಯರನ್ನು ಕಂಡೆ. ಆ ಸುದತಿಯರ ಮಧ್ಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಸೂರ್ಯ, ನಕ್ಷತ್ರದ ಮಧ್ಯದಲ್ಲಿ ಸೂರ್ಯ ಬರುತ್ತಾರೆ. ಚಂದ್ರ ಶಶಾಂಕ ಶೋಭಿಸುವ ಹಾಗೆ ಒಬ್ಬಳಾಕೆ ತರುಣೀಮಣಿಯನ್ನು ನಾನು ಕಂಡೆ. ಇಲ್ಲಿಯವರೆಗೆ ಅಂತಹ ತರುಣಿಯನ್ನು ನಾನು ನೋಡಿಲ್ಲ. ಇನ್ನು ಮುಂದೆ ನೋಡುವುದಕ್ಕೆ ಸಿಗ್ತಾಳೆ ಅನ್ನುವುದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾನಿದು ಬರುವುದು ಹೊಸತಲ್ಲ, ಕೆಲವು ಸಲ ಬಂದಿದ್ದೇನೆ. ಹೌದಪ್ಪ, ನನ್ನ ಕಣ್ಣಿಗೆ ಬೀಳಲಿಲ್ಲ. ಹೊಸ ಸೇರ್ಪಡೆ. ಯಾರದು? ಹಾಗಾಗಿ ಅವಳ ಬಗ್ಗೆ ತಿಳಿಬೇಕನ್ನುವಂತ ಆತುರ ಕಾತರ ನೀನೇ ಹೇಳಬೇಕು. ಅವಳು ಯಾರು, ಅವಳ ಅಪ್ಪ ಯಾರು, ಅಮ್ಮ ಯಾರು, ಬಂಧು ಬಳಗ, ಹಿಂದೆ ಮುಂದೆ ಅವಳ ಪೂರ್ವ ಅಪರ ಎಲ್ಲವನ್ನು ತಿಳಿಬೇಕನ್ನುವಂತ ಆತುರ ಹೇಳುವೆಯೋ? ಆರಾಧನೆ ನವಳ ಪತಿಗಳು ಬಳ
ವೀರ ಗಂಧರ್ವರುಗಳಿ ಬೆಳೆಯುವ ಸೇರುವವಳಲ್ಲಿ ಮರುಳೆಂದು ಕಳುಹಿದಳು ಸೇರುವವಳಲ್ಲಿ ಮರುಳೆಂದು ಕಳುಹಿದಳು ಮಾರಚೇಷ್ಟತನವನು ಮನೆಗೆ ಆ ಇಷ್ಟರವರೆಗೆ ಈ ರೀತಿಯನ್ನು ನಾನು ಕಂಡದ್ದಿಲ್ಲ. ನನಗೂ ನಿನ್ನನ್ನು ಕಂಡಾಗ ಬಹಳ ಆಶ್ಚರ್ಯವಾಯಿತು. ಯಾಕೆ ನನ್ನ ತಮ್ಮ ಯಾಕೆ ಹೀಗೆ ಯಾಕೆ ಹೀಗಿದ್ದಾನೆ? ಮೊದಲು ಹೀಗಿರ್ಲಿಲ್ಲ. ಇರ್ಲಿಲ್ಲ, ವ್ಯತ್ಯಾಸವಾಗಿದೆ. ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೋಗ್ಲಿಕ್ಕೆ ಮನಸ್ಸೇ ಕೇಳುದಿಲ್ಲ ಅವರದ್ದು. ಈಗ ನನಗೆ ಅರ್ಥವಾಯಿತು. ಹಾಗಾದ್ರೆ ನಿನ್ನ ಕುತೂಹಲ ಯಾವುದರ ಬಗ್ಗೆ ಇದ್ದದ್ದು? ಅವಳ ಬಗ್ಗೆ. ನನ್ನ ಬಳಿಯಲ್ಲಿ ನನ್ನ ಎಡಭಾಗದಲ್ಲಿ ಅತಿ ಸೌಂದರ್ಯದಿಂದ ಕರುವಳಿಸುತ್ತಿದ್ದಂತಹ ಕನ್ಯಾರತ್ನವನ್ನು ಕಂಡಾಗ ಆಕರ್ಷಿತನಾದೆ. ಅವಳ ಬಗ್ಗೆ ಅಲ್ವೇ ನೀನು ಕೇಳು. ಅವಳ ಬಗ್ಗೆ ಹೇಳುವುದಕ್ಕೆ ಹೋದ್ರೆ ಬಹಳ ವಿಶೇಷತೆ ಉಳ್ಳವಳು. ಸ್ವಲ್ಪ ಕಡಿಮೆ ವಿಷಯದಲ್ಲಿ ಹೇಳ್ಬೋದಾ? ಅವಳು ಇಲ್ಲಿಯವಳಲ್ಲ, ಮತ್ತೆ ಗಂಧರ್ವ ಲೋಕದವಳು ಅವಳು. ನಾನು ಹೇಳಿಲ್ವಾ? ನಮ್ಮ ಊರಿನವಳಲ್ಲ. ನಮ್ಮ ಊರಿನಲ್ಲಿ ಇಷ್ಟು ಚಂದದ ಹೆಣ್ಮಕ್ಕಳು ಎಲ್ಲಿಂದ? ಗಂಧರ್ವ ಸ್ತ್ರೀ. ಹೌದಾ? ಗಂಧರ್ವ ಹೆಣ್ಣು ಮಾತ್ರ ಅಲ್ಲ, ಅವಳಿಗೆ ಮದುವೆ ಆಗಿದೆ. ಹೌದಪ್ಪ. ಹೌದಾ? ಒಬ್ಬರಲ್ಲ, ಮತ್ತೆ ಇಬ್ಬರಲ್ಲ, ಬಲಾಢ್ಯರಾದಂತಹ 5 ಮಂದಿ ಗಂಡಂದಿರನ್ನು ಎಷ್ಟು? 5 ಮಂದಿ ಗಂಡಂದಿರು. 5 ಮಂದಿ ಗಂಡಂದರಿದ್ದು 5 ಮಂದಿ ಗಂಡಂದಿರ ಹೆಂಡತಿ ಅವಳು. ಇನ್ನು ಆರಾದರೇನು? ಸರಿ ಆಯ್ತಲ್ಲ. ಏನು ಅಕ್ಕ ನಮ್ಮ ದಾರಿಯಲ್ಲಿದ್ದಾಳೆ. ಹೇಗೆ ಗೊತ್ತಾಯ್ತು? ಅವಳಿಗೆ ಮದುವೆ ಆಗಿದೆ, 5 ಮಂದಿ ಗಂಡಂದರಿದ್ದಾರೆ. ಹಾಗಾಗಿ ಆರಾದರೇನು ಅಂದ್ರೆ 5 ಮಂದಿ ಮೊದಲೇ ಇದ್ದಾರೆ, ನಾನು ಸೇರಿ ಆರಾದರೆ. ಯಾರಾದರೇನು? ಆರಾದರೇನು? ಹಾಗೆ 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 ನಾನು ಆರಾದರೇನು ಅಲ್ಲಲ್ಲ. ಹಾಗಾಗಿ ಅವಳನ್ನು ಕಂಡು ಅವಳ ಬಗ್ಗೆ ಕುತೂಹಲ ಭರಿತನಾಗಿ ಈ ರೀತಿಯ ಪ್ರಶ್ನೆ ಮಾಡುವುದನ್ನು ಇಲ್ಲಿಗೆ ನಿಲ್ಲಿಸು. ಅವಳ ತಳ್ಳಿ ನಿನಗೆ ಬೇಡ, ನೀನು ನಿನ್ನಷ್ಟಕ್ಕೆ ಹೋಗಯ್ಯ. ಬೇಡ ಅಂತ ಹೇಳುವುದು. ಹೌದು ಹೌದು. ನೀನು ಬೇಡ ಅಂತ ಹೇಳಿದ ಮೇಲೆ ಪರನಾರಿಯರ ಮೇಲೆ ನಾವು ಯಾವತ್ತಾದ್ರೂ ಕೆಣಕಿದವರ ಹೇಳಿ ನಾವು ಅಂತ ವರ್ಗಕ್ಕೆ ಸೇರಿದವರಲ್ಲ. ಅವಳ ಆಸೆ ಬಿಟ್ಟೆ, ಅವಳ ವಿಷಯ ಬಿಟ್ಟೆ. ಅವಳ ವಿಷಯ ಬೇಡ ಬೇಡ. ಬಂದದ್ದು ಅಪರೂಪಕ್ಕೆ. ಕೆಲವು ಸಮಯ ಆಯ್ತು, ಇನ್ನು ಬೇಗ ಹೋಗ್ಲಿಕ್ಕಿಲ್ಲ. ಒಂದು 9 ತಿಂಗಳು ಇಲ್ಲೇ ಇಲ್ಲೇ ನಾವು ಇಲ್ಲೇ ವಾಸ್ತವ ಹೂಡುವುದು ಅಂತ. ಎಷ್ಟು? 9 ತಿಂಗಳು. 9 ತಿಂಗಳಾದ ಮೇಲೆ ಆಗ್ಲಿಕ್ಕಿಲ್ಲ. ಅದರ ಫಲಿತಾಂಶ ಬರ್ತದೆ. ಬೇಡ ಬೇಡ, 9 ಆಗ್ಲಿಕ್ಕಿಲ್ಲ. ಅಲ್ಲ 9 ತಿಂಗಳು. 9 ಬೇಡವಾ? ಫಲಿತಾಂಶ ಬಂದಾಗ ನಾವು ಹೋಗ್ತೇವೆ. ಅಲ್ಲ, ಸ್ವಲ್ಪ ಕಡಿಮೆ ಮಾಡು. 7ರಲ್ಲಿ ಸುಧಾರಿಸುವ, ಆಗುವುದಿಲ್ಲ. 6ಕ್ಕೆ ನಿಲ್ಲಿಸುವ, ಇಲ್ವೇ 5ಕ್ಕೆ ಮಂಗಳ ಮಾಡುವ. ಬೇಡ ಬೇಡ. ಒಂದು ಬಿಟ್ಟು ಒಂದು ಗಳಿಗೆಯೋ ನೀನು ಇರಕೂಡದು. ನೋಡಿದ್ಯಾ? ಮೊದಲೆಲ್ಲ ನಾನು ಬಂದಾಗ ನನಗೆ ಸಮಯ ಇಲ್ಲ, ಹೋಗ್ತೇನೆ ಅಂತ ಹೇಳುವಾಗ ಕೂತ್ಕೋ ಅಂತ ಹೇಳ್ತೇನೆ. ಹೌದು. ಆದ್ರೆ ಈಗ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಅಕ್ಕ ಹೋಗುತ್ತೆ ಹೇಳ್ತಾರೆ. ಎಲ್ಲಿವರೆಗೆ ಬದಲಾವಣೆ? ಅದು ಅಕ್ಕ ಹೇಳುದು ಮಾತ್ರ, ಅವಳು ಮನಸ್ಸಿನಲ್ಲಿ ಹಾಗಿಲ್ಲ. ಅವಳಿಗೆ ನಾನು ಕೂತ್ಕೊಳ್ಬೇಕು ಅಂದ್ರೆ ಮನಸ್ಸು ಖಂಡಿತವಾಗಿ ಇಲ್ಲ. ಇಲ್ಲ ಇಲ್ಲ, ನೀನು ಹೇಳಿದ್ರು ನಾನು ಈಸಲ ಓದುವ ಕ್ರಮ ಇಲ್ಲ. ಯಾವ ಕಾರಣಕ್ಕೂ ಕುಳಿತುಕೊಳ್ಬಾರ್ದು. ಅಯ್ಯೋ, ನಿಮ್ಮೊಂದು ಅವಸ್ಥೆ ಏನಿದು? ಅಕ್ಕ ಅಕ್ಕ ಅಂತ ಕೊರಳಿಗೆ ಕೈ ಹಾಕಿ ಹೊರ ದಬ್ಬು ಅಲ್ಲಿವರೆಗೂ ಮುಂದೆ ಬಂದ್ರಲ್ಲ. ತಪ್ಪಿದ್ರೆ ಏನು? ಅಲ್ಲ ಎಂತದ್ದು? ಅವಳು ಯಾರು? ನನ್ನ ಅಕ್ಕ. ಅಕ್ಕ ಹೌದು. ನನಗೆ ಹೊಡೆಯುವ ಹಕ್ಕಿರುವುದು, ನನ್ನ ಕತ್ತಿಗೆ ಕೈ ಹಾಕಿ ದೂಡುವ ಹಕ್ಕಿರುವುದು ಯಾರಿಗೆ? ಅಕ್ಕನಿಗೆ ಹೌದು. ಆದ್ರೆ ಒಂದು ಮಾತು ಸತ್ಯ, ಮಾನ ಮರ್ಯಾದೆ ಇದ್ದವರು ಇನ್ನು ಇಲ್ಲಿ ನಿಲ್ಲಿಕ್ಕಿಲ್ಲ ಅಲ್ವಾ? ಮಾನ ಮರ್ಯಾದೆ ಇದ್ದವರು ಮತ್ತೆ ಇಲ್ಲಿ ನಿಲ್ಬಾರ್ದು. ಅಕ್ಕ ಹೋಗು ಅಂತ ಹೇಳಿದಾಳೆ. ಹೌದು, ಹೋಗುವ 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 ಹೋಗುವ. ಹೋಗುವ. ಕಳಲು ಪುರುಟಿ ತರುತ್ತ ಕಳಲು ಪುರಟಿ ತರುತ್ತ ಕಳಲು ಪುರಟಿ ತರುತ್ತ ಮನದಲ್ಲಿ ಹಲವು ಹಂಬಲಿಸುತ್ತ ಬಂದೆನು ತನ್ನ ಮಂದಿರಕ್ಕೆ ಹಲವು ಹಂಬಲಿಸುತ್ತ ಬಂದೆನು ತನ್ನ ಮಂದಿರಕ್ಕೆ ಬಳಲಿದೆನು
ರಾತ್ರಿಯು ಕಳೆಯುವ ಉಪಾಯವ ಕಾಣದೆ ಐವರ ಲಲನೆಯನ್ನು ನೆನೆದು ಮರುಗಿದೆನು ಲಲನೆಯ ನೆನೆದು ಮರುಗಿದೆಲು ಉದಯ ಪರ್ಯಂತ ಏನಾಗಿದೆ ರಾಯರೇ? ಹಕ್ಕನಂತಪುರದಿಂದ ಹೊರ ಬಂದೆವು. ಹೌದು, ನನ್ನ ಅರಮನೆಯನ್ನು ಒಳ ಹೊಕ್ಕೆ ನಿಜ. ರಾತ್ರಿ ಆಯಿತು. ಹ, ರಾತ್ರಿಯ ವೇಳೆ ಹ. ನಾವು ಮಲಗಬೇಕು, ಏನ್ ಜಾಗರಣೆ ಮಾಡ್ತೀವಿ ಇವತ್ತು? ನಿದ್ರೆ ಮಾಡಬೇಕು. ಹೊತ್ತಾಯ್ತಾಯ್ತು ನೋಡಿ. ಆದ್ರೆ ಏನು ಮಾಡೋಣ? ಏನು? ನಿದ್ರೆ ಮಾಡಬೇಕು ಅಂತ ಮಂಚದ ಬಳಿಗೆ ಹೋದ್ರೆ ನಿದ್ರೆ ಬರುವುದಿಲ್ಲ. ಒಂದು ಕೆಲಸ ಮಾಡುವ, ನೀವು ಮಲಗಿ, ನಾನು ಜೋಗುಲಾಡ್ತೇನೆ. ಯಾವ ಜೋಗುಳವೂ ಹಿಡಿಸುವುದಿಲ್ಲ. ಹ? ಮಂಚದ ಮೇಲೆ ಆ ಹೆಣ್ಣಿನ ಮುಖವೇ ಕಾಣುತ್ತದೆ. ಎಲ್ಲಿಯಾದ್ರೂ ನಿದ್ದೆಗಟ್ಟಿ ಪಿತ್ತ ವಿಕಾರ ಆದ್ರೆ ಮತ್ತೆ ಅನರ್ಥ ಆದಿತ್ತು. ಆಹಾರ ಸೇವಿಸುವ ಅಂತ ಹ, ಅನ್ನದ ಬಟ್ಟಲಿನ ಹತ್ತಿರ ಕೂತ್ರೆ ಅದು ಅಲ್ಲೇ ಬಿಚ್ಚಿ ಉಂಟು ಅನ್ನ ಅಲ್ಲ. ಅನ್ನದ ಬಟ್ಟಲಿನಲ್ಲಿ ಸೌಂದರ್ಯವತಿಯ ಹೆಣ್ಣಿನ ಮುಖ. ಹ, ನೀರು ಕುಡಿಯುವ ಅಂತ ಹೋದ್ರೆ ಹ. ಆ ನೀರಿನ ಬಿಂದಿಗೆಯಲ್ಲಿಯೂ ಸೈರಂಧ್ರಿಯ ಮುಖ. ದೊಡ್ಡ ಕಷ್ಟ ಆಯ್ತಲ್ಲ ಇದೀಗ. ಹೆಚ್ಚೇನು ಚಿಕ್ಕ, ನಿನ್ನನ್ನು ನೋಡುವಾಗಲೂ ಅವಳ ಚೀ ಹೋಗಿ ಅಂತೆ, ನಾನಂತವಳಲ್ಲ ಆಯ್ತಾ. ಹಾಗೇ ಕಾಣ್ತದೆ. ಕನಸು, ಹ್ಮ್, ಮನಸ್ಸು, ಹ. ನನ್ನ ದೇಹದ ಅಣುವಿನಲ್ಲಿಯೂ ಸೈರಂಧ್ರಿಯೇ ಸೇರಿಕೊಂಡಿದ್ದಾಳೆ. ಹ. ಅವಳನ್ನು ಸೇರಬೇಕು. ಅವಳನ್ನು ಸೇರದೆ ಹೋದ್ರೆ ನನ್ನ ಜೀವನ ಅನರ್ಥ. ನಿದ್ರೆ ಬರುವುದಿಲ್ವೋ? ಮಧ್ಯರಾತ್ರಿ ಆಗುತ್ತಾ ಬಂತು. ಕಳೆದ ಕಟ್ಟೆಯಲ್ಲಿ ಎಣಿಸಿ ತಲೆ ಕೆಡಿಸಿಕೊಳ್ಳೋದು ಬೇಡ. ನೀವು ಹೋಗಿ ಮಲಗಿ ನೋಡುವ, ಸುಮ್ಮನೆ ಇಲ್ಲದೆ. ನಿದ್ರೆ- ಎಂತದಿದ್ದು ಹೆಣ್ಣು ಮಕ್ಕಳು ನೋಡಿದಾಗೆ. ನಿದ್ರೆ ಮಾಡದಿದ್ರೆ ಆರೋಗ್ಯ ಕೆಡ್ತದೆ. ಮತ್ತೆ ಬೆಳಗಾಗುವುದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ನಿದ್ರೆ ಬಾರದಿದ್ದರೂ ಪ್ರಯತ್ನ ಪೂರ್ವಕವಾಗಿ ನಿದ್ರೆ ಭರಿಸಬೇಕು ಅಲ್ವಾ? ಹಾ. ನೀನು ಇಲ್ಲಿ ನಾನು ಇಲ್ಲಿ ಬಿದ್ದುಕೊಳ್ತೇನೆ, ನೀವು ಅಲ್ಲಿ ಮಲಗಿ. ನಾನಲ್ಲಿ ಸ್ವಲ್ಪ ಮಲಗ್ತೇನೆ. ನಿಮ್ಮ ಆದಷ್ಟು ಬೇಗ ಬೆಳಗಾಗಲಿ. ನೀವು ಅಲ್ಲಿಗೆ ಹೋಗಿ ಬಂದ ಅಂತ ಇಡೀ ಮನೆ ಎಬ್ಬಿಸು. ನಾನು ಎಬ್ಬಿಸ್ತೇನೆ. ನನ್ನನ್ನು ಮೊದಲು ನೀವು ಎಬ್ಬಿಸಿ. ಸೈರನ್, ಇದು ಉಪದ್ರವ ಬೇಡ. ಸೈರನ್. ಐವರ ಲಲನೇನು ನೆನೆದು ಬಾ ಲಲನೆಯು ನೆನೆದು ಮರುಗಿದ ಸೈರಂದ್ರಿ, 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 ಸೈರಂದ್ರಿ. ನೀನ ಪುಣ್ಯಾತ್ಮ. ನೀವು ಅಪಾಯದ ಮನುಷ್ಯ ಆಯ್ತಾ? ನಿಮ್ಮ ಬಳಿ ನಾನು ಅಲ್ಲಿ ಮಲಗಿದ್ದು ಎಂತ ದೇವಾಗ್ತೇನೆ. ಅವಳ ನೆನಪಿನಲ್ಲಿ ನೀನು ಮಲಗಿದ್ದು ನನಗೆ ನೆನಪು. ನನ್ನ ಬೆನ್ನ ಮೂಳೆ ಮುರಿಯುತ್ತಿಲ್ಲಿ. ನನಗೆ ನಿದ್ರೆ ನಾನು ಬರುವುದಿಲ್ಲ. ಅಂತವನಲ್ಲ ಆಯ್ತಾ? ನನಗೆ ನಿದ್ರೆ ಬರುವುದಿಲ್ಲ ಚಿಕ್ಕ. ಅವಳನ್ನು ನೋಡದೆ ನನ್ನ ಮನಸ್ಸು ಸೀಮಿತದಲ್ಲಿಲ್ಲ. ಏನು ಮಾಡುವುದು ಬೇಕಲ್ಲ? ಯಾಕೆ ಬೆಳಗಾಗಲಿಲ್ಲ? ಯಾಕೆ ಬೆಳಗಾಗಲಿ? ಕೋರೆಗೆ ಹೋಗಿದ್ದು ಇನ್ನು ಕಾಲ ವಿಳಂಬ ಅಲ್ಲ. ಅವಳನ್ನು ಕಾಣಬೇಕು, ಕಾಣಬೇಕು. ನಿಮ್ಗೆ ಹೇಳಿದ ಅಷ್ಟು ನೆನಪಾಗುದಿಲ್ಲ. ಮಾನ ಮಾರಿದ್ದವರಿಂದ ಬರ್ಬಾರ್ದು ಹೇಳಿದಾರಲ್ಲ. ಯಾರು ಹೇಳಿದ್ದು? ಇನ್ನು ಪುನಃ ನಿಮ್ಮ ಯಾರು ಹೇಳಿದ್ದು? ನಿಮ್ಮ ಅಕ್ಕ ಹೇಳಿದ್ದು. ಅಕ್ಕ ಹೇಳಿದ್ದಂಥದ್ದು ಇವತ್ತು ಹೋಗು ಅಂತ ಹೇಳಿದ್ದು. ನಾಳೆ ಬರಬೇಡ ಅಂತ ಹೇಳಿದ್ದಾಳ. ಎಲ್ಲ ನಿಮ್ಮ ಅನುಕೂಲ ಶಾಸ್ತ್ರ ಅಲ್ವಾ? ಇವತ್ತು ಹೋಗು ಅಂತ ಹೇಳಿದ್ದು, ನಾಳೆ ಬರಬೇಕು ಅಂತಲೇ ಹೇಳಿದ್ದಾಳೆ. ಹೋಗುವ ಅಕ್ಕ. ಹೋಗೋಣ.